ಶ್ರೀನ ಶೆಟ್ಟಿ ಅವರು, PDO ರಮ್ಯಾ ಅವರು, ಕಾರ್ಯದರ್ಶಿ ತಾರಾಕ್ಷಿ ಅವರು, ಸಭೆಯ ಅಧ್ಯಕ್ಷತೆಯನ್ನ ನಮ್ಮೆಲ್ಲರ ಕ್ರಿಯಾಶೀಲ ಬದ್ರುದ್ದೀನ್ ಫರೀದ್ನವರವರು ಪಂಚಾಯತ್ ಅಧ್ಯಕ್ಷರು ವಹಿಸಿಕೊಳ್ಬೇಕು. ಹಾಗೆ ಉಪಾಧ್ಯಕ್ಷರಾಗಿರುವಂತಹ ಕಲ್ಯಾಣಿ ಅವರು, ಹಾಗೆ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿರುವಂಥ ಶ್ರೀಯುತ ಮೊಹಮ್ಮದ್ ಮುಸ್ತಫಾ ಅವರು ಹಾಗೂ ಪಂಚಾಯತ್ನ ಎಲ್ಲ ಸದಸ್ಯರುಗಳು ಕೂಡ ವೇದಿಕೆಯ ಮೇಲಿದ್ದು, ಶ್ರೀನ ಶೆಟ್ಟಿ ಅವರು ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಒಮ್ಮೆ ಹಾಜಬ್ ಅವರು ಬನ್ನಿ, ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ ಅವರು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರು ರವೀಂದ್ರ ರೈ ಅವರನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಂಡು ಕಾರ್ಯಕ್ರಮವನ್ನ ಚಿಕ್ಕದಾಗಿ ಚೊಕ್ಕದಾಗಿ ನಾವು ಮುಗಿಸಲಿಕ್ಕಿದ್ದೇವೆ. ಇದೀಗ ಪಂಚಾಯತ್ ಎಲ್ಲ ಸದಸ್ಯರು, ಗೌರವಾನ್ವಿತ ಸದಸ್ಯರುಗಳು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಎದ್ದು ನಿಂತು ನಾಡಗೀತೆಯನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತೇಳಿ ವಿನಂತಿ. ಭಾರತ ಜನನೀಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನೀಯ ತನುಜ ಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವಧರಿಸಿದ ಭಾರತ ಜನನೀಯ ತನುಜಾತೆ, ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನೀಯ ಜೋಗುಳ ವೇದದ ಘೋಷ, ಜನನಿಗೆ ಜೀವು ನಿನ್ನ ವೇಷ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಲಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರ ರಮಣುಜ ವಿದ್ಯಾರಣ್ಯ, ಬಸವೇಶ್ವರ ಮಾಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ, ನಾನಕ ರಾಮ ನಂದ ಕಬೀರರ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ತೈಲಪ ಹೊಯ್ಸಲರಾಡಿದ ನಾಡೆ, ಡಂಕರ ಜಕನರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಲ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಳುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಅವರಿದ್ರು ಮನೆಯಲ್ಲಿ ತುಂಬಾ ಜನ ಬಂದು ಅವರು ಭೇಟಿಯಾಗಲು ಬಂದಿದ್ರಿಂದ ಸಮಯಕ್ಕೆ ಸರಿಯಾಗಿ ಬಾರದೆ ಸ್ವಲ್ಪ ಅನಾನುಕೂಲ ಕೂಡಲೇ ಅವರು ಆ ಕಡೆಯ ರೂಮಲ್ಲಿ ಅವರು ಇರ್ತಾರೆ. ದಯವಿಟ್ಟು ಒಬ್ಬೊಬ್ಬರಾಗಿ ಅವರನ್ನು ಭೇಟಿಯಾಗಿ ಆದಷ್ಟು ಶೀಘ್ರದಲ್ಲಿ ಅವರಿಗೆ ಅನುವು ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತೇನೆ. ದಯವಿಟ್ಟು ಸ್ವಲ್ಪ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮ ನಿರೂಪಣೆಗಾಗಿ ತ್ಯಾಗಂರವರು ಬಹಳ ಸಂತೋಷ ಪಡಬೇಕು, ಬಹಳ ಹೆಮ್ಮೆ ಪಡಬೇಕು. ಯಾಕೆಂತಂದ್ರೆ ಇವತ್ತು ಒಬ್ಬ ತಾಳ್ಮಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಕ್ರೀಡಾ ರಂಗದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ಪರ್ಫೆಕ್ಟ್ ಆಗಿ ಸರಿಯಾಗಿ ಉತ್ತರ ಕೊಡುವಂತ ಒಬ್ಬ ವ್ಯಕ್ತಿ ಅಂತ ಹೇಳಿ ಎಲ್ಲ ಖುಷಿ ಪಡಬೇಕಾದ ವಿಚಾರ ಏನಪ್ಪಾ ಅಂತಂದ್ರೆ, ಅವರು ನಿಮಗೆಲ್ಲ ಗೊತ್ತಿರಬಹುದು ಸರ್, ಎಲ್ಲ ಬೇರೆ ಬೇರೆ ಖಾತೆಗಳಿಗೆ ಡೆಲ್ಲಿಗೆ, ಬಾಂಬೆಗೆ ಆಚೆ ತಿರುಗ್ತಾ ಇದ್ರು. ಆದ್ರೆ ಸನ್ಮಾನ್ಯ UT ಖಾದರ್ ಅವರು ಇದೇ ಕ್ಷೇತ್ರದಲ್ಲಿ ಇದ್ದುಕೊಂಡು ಎಲ್ಲ ಮನೆ ಮನೆ ಭೇಟಿ ಕೊಡುವಂತ, ಎಲ್ಲ ಕಾರ್ಯಕ್ರಮಗಳನ್ನ ಭೇಟಿ ಕೊಡುವಂತ ಕೆಲಸವನ್ನ ಮಾಡಿದ್ದನ್ನು ನಾವು ಈಗ ನೆನಪಿಸ್ಕೊಳ್ಬೇಕು. ಆವಾಗ ಏನು ಖಾತೆ ಸಿಗ್ತದೋ ಏನೋ ಅಂತೇಳಿ ಕೇಳುವ ಕೂಡ ಅವರು ಉತ್ತರ ನೋಡಿ, ಖಾತೆಗಳು ಸಿಗುವಂಥದ್ದು ವ್ಯಕ್ತಿತ್ವದ ಮೇಲೆ ಅಂತೇಳಿ. ಏನು ವ್ಯಕ್ತಿತ್ವದ ಮೇಲೆ.
ನೋಡಿ, ಅಂತ ಒಂದು ವ್ಯಕ್ತಿತ್ವವನ್ನು ಹೊಂದಿದವರು ಸನ್ಮಾನ್ಯ ಯು ಟಿ ಖಾದರ್ ಅವರು. ಎಲ್ಲರೂ ಹೇಳ್ತಾ ಇದ್ರು ಹಣದ ಮೇಲೆ ಹಾಗೆ ಸಿಗ್ತದೆ ಹೀಗೆ ಸಿಗ್ತದೆ ಅಂತೆಲ್ಲ. ಯಾವುದಕ್ಕೂ ಆಲೋಚನೆ ದುಂದು ವೆಚ್ಚವನ್ನ ಮಾಡದೆ ಬಹಳ ಅದ್ಭುತವಾದಂಥ ಒಂದು ಸಭಾಪತಿಯನ್ನ ಹುದ್ದೆಯನ್ನು ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಅದನ್ನ ಸಭಾ ನಡವಳಿಯಂತೆ ಯಾರಿಗೂ ತೊಂದರೆ ಆಗದೆ ಸಂವಿಧಾನದ ಮೇಲೆ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಬಂದವರು ಸನ್ಮಾನ್ಯ ಯು ಟಿ ಖಾದರ್ ಅವರು. ನಮಗೆಲ್ಲರಿಗೂ ಬಹಳ ಖುಷಿ ಪಡಬೇಕಾದ ವಿಚಾರ. ಇವತ್ತು ಹರೇಕಳ ಈ 18 ಗ್ರಾಮ ಪಂಚಾಯತ್ನಲ್ಲಿ ಉನ್ನತ ಮಟ್ಟದಲ್ಲಿ ಇದ್ದಿದೆ ಅಂತ ಹೇಳಲಿಕ್ಕೆ ಬಹಳ ಸಂತಸ ಪಡಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಒಂದು ಕಡೆ ಅಣೆಕಟ್ಟು, ಕಿಂಡಿ ಅಣೆಕಟ್ಟು ಆಗಿರ್ಬೋದು, ಈ ಕಡೆ ಪಂಚಾಯತ್ ಆಗಿರ್ಬೋದು, ಆ ಕಡೆ ಆಸ್ಪತ್ರೆ ಆಗಿರ್ಬೋದು, ಎಲ್ಲ ಹರೇಕಳ ಸುತ್ತಮುತ್ತ ಎಲ್ಲವೂ ಅಭಿವೃದ್ಧಿಯ ಪ್ರತೀಕವಾಗಿ ಬಂದಿದೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಬದ್ರುದ್ದೀನ್ ಫರೀದ್ ನಗರ ಅವರ ಅಧ್ಯಕ್ಷತೆಯಲ್ಲಿ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇವೆ. ಶಾಸಕರಲ್ಲಿ ಯಾವುದೆಲ್ಲ ನಿಧಿಯನ್ನ ಪಡೆಯಲಿಕ್ಕೆ ಸಾಧ್ಯ ಉಂಟು ಎಲ್ಲ ನಿಧಿಯನ್ನು ಉಪಯುಕ್ತ ರೀತಿಯಲ್ಲಿ ಪಡೆದುಕೊಂಡು ಇವತ್ತು ಅಭಿವೃದ್ಧಿಯಲ್ಲಿ ನಮ್ಮ ಹರೇಕಳವನ್ನ ಇಡೀ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹಿಂತಿರುಗಿ ನೋಡುವ ಹಾಗೆ ಮಾಡಿದಂತ ಕೀರ್ತಿ ಈ ಹರೇಕಳ ಪಂಚಾಯತಿಗೆ ಸಲ್ತದೆ. ಹಾಗಾಗಿ ಮೊದಲು ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಎಲ್ಲ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಬಂದಂತ ಎಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡಬೇಕು ಪ್ರಸ್ತಾವನೆಯೊಂದಿಗೆ ಅಂತೇಳಿ ಹೇಳ್ಕೊಳ್ತಾ ಶ್ರೀಯುತ ಬದ್ರುದ್ದೀನ್ ಅವರಲ್ಲಿ ವಿನಂತಿ ಮಾಡ್ತೇನೆ, ಪಂಚಾಯತ್ ಅಧ್ಯಕ್ಷರು. ಬೆಳಿಗ್ಗೆ 6:30 ಗಂಟೆಗೆ ನಮ್ಮ ಘನತ್ಯಾಜ್ಯ ಘಟಕದ ಹತ್ತಿರ ಹೋದಾಗ ನಮ್ಮ ಸಭಾಪತಿಯವರನ್ನು ಅವರೊಟ್ಟಿಗೆ ಅಹವಾಲನ್ನು ನೀಡುವ ತುಂಬ ಜನ ಬೆಳಿಗ್ಗೆ 6:30 ಗಂಟೆಯಿಂದ ಇಲ್ಲಿಯವರೆಗೆ ಕಾದು ಕುಳಿತವರಿದ್ದಾರೆ. ಯಾರು ಕೂಡ ನಿರಾಶರಾಗಬೇಡಿ. ಈ ಕಾರ್ಯಕ್ರಮದ ನಂತರ ತಮ್ಮೆಲ್ಲ ಅಹವಾಲುಗಳನ್ನು ಸ್ವೀಕರಿಸಿಕೊಂಡು ಅದಕ್ಕೆ ಆಗುವಂತಹ ಸೂಕ್ತ ಪರಿಹಾರವನ್ನು ಕೂಡ ನಮ್ಮ ಸಭಾಧ್ಯಕ್ಷರು ಈಗ ತಮಗೆ ಒದಗಿಸಿಕೊಡ್ತಾರೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ತಾವು ಹೇಳಿದ ಹಾಗೆ ಹರೇಕಳ ಗ್ರಾಮ ಪಂಚಾಯತ್ ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಣ್ಣ ಮಟ್ಟದ ಪಂಚಾಯತನ್ನು ಹೊಂದಿಕೊಂಡು ವಿವಿಧ ಅಪವಾದಗಳನ್ನು ಹೊತ್ತುಕೊಂಡ ಒಂದು ಪಂಚಾಯತ್ ಆಗಿತ್ತು. ನಾವು ಹಂತ ಹಂತವಾಗಿ ಅದನ್ನು ನಮ್ಮ ಎಲ್ಲ ಪಂಚಾಯತ್ನ ಸದಸ್ಯರು, ಉಪಾಧ್ಯಕ್ಷರು, ನಮ್ಮ ಶಾಸಕರು, ನಮ್ಮ ಮಾರ್ಗದರ್ಶಕರಾದಂಥ ತ್ಯಾಗಮ್ ಇರಲಿ, ಮುಸ್ತಫರ್ ಇರಲಿ, ಎಲ್ಲರೂ ಸೇರಿಕೊಂಡು ನಾವು ಹಂತ ಹಂತವಾಗಿ ನಮ್ಮ ಹರೇಕಳ ಗ್ರಾಮ ಪಂಚಾಯತನ್ನು ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿ ತಂದು ಮುಟ್ಟಿಸಿದ್ದೇವೆ. ಇದಕ್ಕೆ ನಮಗೆ ಶಕ್ತಿಯಾಗಿ ನಿಂತದ್ದು ನಮ್ಮ ಶಾಸಕರಾದ ಯು ಟಿ ಖಾದರ್ ಸಾಹೇಬರು. ಯಾಕೆಂದರೆ ಕೇವಲ 15 ಲಕ್ಷ ಉತ್ಪತ್ತಿ ಇರುವಂಥ ಈ ಒಂದು ಗ್ರಾಮದಲ್ಲಿ ಇಷ್ಟು ದೊಡ್ಡ ಕಟ್ಟಡ ಕಟ್ಟಲಿಕ್ಕೆ ನಮಗೆ ಪ್ರೇರಣೆಯಾಗಿದ್ದು ಕೂಡ ಯು ಟಿ ಖಾದರ್ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ನಾನು ನಮ್ಮೆಲ್ಲ ಗ್ರಾಮದ ಜನರ ಪರವಾಗಿ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಕೆಲವು ಸಂದರ್ಭದಲ್ಲಿ ನಮಗೂ ಕೂಡ ನಮ್ಮ ಮನಸ್ಸಿಗೆ ಬೇಸರ ಉಂಟು. ತಾವು ಮಾಡಿದಂಥ ಕೆಲಸ ಕಾರ್ಯಗಳಿಗೆ ಸೂಕ್ತವಾದ ಪ್ರತಿಫಲ ಈ ಗ್ರಾಮದಲ್ಲಿ ತಮಗೆ ಕೊಡಲು ನಮ್ಮಿಂದ ಅಸಾಧ್ಯವಾಗಿರುತ್ತದೆ. ಅದನ್ನು ತಾವು ಕ್ಷಮಿಸಬೇಕಂತ ನಾವು ಈ ಸಂದರ್ಭದಲ್ಲಿ ತಮ್ಮಟ್ಟು ಕೇಳಿಕೊಳ್ತಾ ಇದ್ದೀವಿ. ಯು ಟಿ ಖಾದರ್ ಸಾಹೇಬರು ಎಲ್ಲಿ ನೋಡಿದ್ರು ಶಾಸಕರಿರುವಾಗಲಿರಲಿ, ಈಗ ಜನ ಅಂದರೆ ಜನ, ಅದು ದೇವರು ಅವರಿಗೆ ಕೊಟ್ಟಂಥ ಒಂದು ಅನುಗ್ರಹ ಅಂತ ಹೇಳಬೇಕು. ಇಲ್ಲಿ ಬಂದಂಥ ಜನಗಳು ನಿಮ್ಮ ಮನಸ್ಸಲ್ಲಿ ಇರ್ಬೋದು, ಇನ್ನೊಂದು ಸಂದರ್ಭದಲ್ಲಿ ಯು ಟಿ ಖಾದರ್ ಸಾಹೇಬರು ಫ್ರೀಯಾಗಿ ಸಿಗ್ಬೋದು ಅಂತ. ಅಲ್ಲಿ ಹೋದಾಗ ಇದಕ್ಕಿಂತ 20 ಜನಗಳೇ ಕಾಣ ಸಿಗ್ತದೆ. ಯಾಕೆಂದರೆ ಕೆಲವು ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಮಾನ್ಯ ಸಭಾಧ್ಯಕ್ಷರತೆ ಹೇಳುವುದಿಷ್ಟೇ, ನಾನು ಜಾಸ್ತಿ ಸಮಯವನ್ನು ತೆಗೊಳ್ಳುವುದಿಲ್ಲ. ಹರೇಕಳ ಗ್ರಾಮದ ಅಭಿವೃದ್ಧಿಗೆ ಬೇಕಾಗಿ ಯಾವುದೆಲ್ಲ ರೀತಿಯ ಕಾರ್ಯಕ್ರಮಗಳನ್ನು ತಮ್ಮ ಸಹಕಾರದಿಂದ ತಾವು ಹೇಳಿದ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಅದರಲ್ಲಿ ಕೂಡ ಯಶಸ್ವಿಯಾಗಿದ್ದಕ್ಕೆ ಎಲ್ಲ ನಮ್ಮ ಪಂಚಾಯತ್ನ ಸದಸ್ಯರ ಸಹಕಾರ ಕೂಡ ಮತ್ತು ಇಲ್ಲಿ ಕಾರ್ಯನಿರ್ವಹಿಸಿದಂಥ ಅಭಿವೃದ್ಧಿ ಅಧಿಕಾರಿಗಳ ಸಹಕಾರ ಕೂಡ ಇದೆ. ಈಗ ನಾವು ಉದ್ಘಾಟನೆಗೊಂಡಂಥ ಘಟಕ ಇದು ಬಹಳ ಸವಾಲಾಗಿದೆ. ನಮ್ಮ ಗ್ರಾಮಸ್ಥರಲ್ಲಿ ನಾವು ವಿನಂತಿ ಮಾಡುವುದೇನೆಂದರೆ ಇದನ್ನು ಯಶಸ್ವಿಯಾಗಿ ನಾವು ಮುನ್ನಡೆಸಲು ತಮ್ಮ ಸಹಕಾರ ಬೇಕಾಗ್ತದೆ. ಯಾಕೆಂದರೆ ಇದು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟು ಸುಲಭವಾಗಿ ಯಶಸ್ವಿ ಆಗಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಹಸಿ ಕಸ, ಒಣ ಕಸ ಅಂತ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ರಾಜಕೀಯ, ಧಾರ್ಮಿಕ, ಶೈಕ್ಷಣಿಕ ವಿವಿಧ ಸಂಘ ಸಂಸ್ಥೆಗಳಿಗೆ ಕೂಡ ನಾವು ಆಹ್ವಾನ ನೀಡಿದ್ದೇವೆ. ಮುಂದಿನ ದಿನಗಳಲ್ಲಿ ತಮ್ಮ ಸಹಾಯ ಸಹಕಾರಗಳನ್ನು ಯಾಚಿಸುತ್ತಾ ನಮ್ಮ ಗ್ರಾಮವನ್ನು ಸ್ವಚ್ಛ ಗ್ರಾಮವನ್ನಾಗಿ ಮಾಡಲಿಕ್ಕೆ ಕೂಡ ತಮ್ಮ ಸಹಕಾರ ಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾನು ಕರ್ತವ್ಯಕ್ಕೆ ನಾನು ಅಣಿಯಾಗ್ತಾ ಇದ್ದೇನೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಘನತ್ಯಾಜ್ಯ ಘಟಕ ಇದರ ಉದ್ಘಾಟನೆಯನ್ನು ನೆರವೇರಿಸಿದಂಥ
ನಮ್ಮೆಲ್ಲರ ನೆಚ್ಚಿನ ಶಾಸಕರು ವಿಧಾನಸಭೆಯ ಸಭಾಧ್ಯಕ್ಷರಾದಂಥ UT ಖಾದರ್ ಸರ್ಗೆ ನಾನು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹರೇಕಳ ಗ್ರಾಮ ಪಂಚಾಯತ್ ಮತ್ತು ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕಲ್ಯಾಣಿ ಮೇಡಮ್ ಅವರು ಹೂಗುಚ್ಛವನ್ನು ನೀಡಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಈ ಕಟ್ಟಡವನ್ನು ರಚನೆ ಮಾಡಲು ಮೊದಲಿನಿಂದಲೂ ನನಗೆ ಬೆನ್ನೆಲುಬಾಗಿ ನಿಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿ ಇದರ ಉಪಕಾರ್ಯದರ್ಶಿಯಾದಂಥ ಆನಂದ್ ಕುಮಾರ್ ಅವರ ಬಗ್ಗೆ ಎರಡು ಮಾತು ಹೇಳಬೇಕಾಗ್ತದೆ. ಯಾಕೆಂದರೆ ನಮಗೆ ಈ ಸಂದರ್ಭದಲ್ಲಿ ಕೆಳಗಿನ ಪ್ಲ್ಯಾನ್ ಮಾಡುವಾಗ ಅದಕ್ಕೆ ಅಪ್ರೂವಲು ಇದರಲ್ಲಿ ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ನಮ್ಮ ಪ್ಲ್ಯಾನಿಗೆ ಅಪ್ರೂವಲ್ ಕೊಡಬೇಕಂತ ಸರ್ಗೆ ನಾವು ಮನವಿ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ ಏನೆಲ್ಲ ದಾಖಲೆಗಳನ್ನು ಅವರೇ ಇದು ಮಾಡಿಕೊಂಡು ನಮಗೆ ಇದು ಮಾಡಿದ್ದಾರೆ. ತಮ್ಮ ನೆನಪುಗಳು ಯಾವಾಗಲೂ ಕೂಡ ಈ ಗ್ರಾಮಕ್ಕೆ ಇರ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದಂಥ ರಮ್ಯಾ ಮೇಡಮ್ ಇದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಯೋಜನಾ ನಿರ್ದೇಶಕರಾದಂಥ ಜಯರಾಮ್ರವರಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬರಿದ್ದಾರೆ, ಅವರೊಂದು ಕನಸುಂಟು ಇಲ್ಲಿ ಪದವಿ ಪೂರ್ವ ಕಾಲೇಜ್ ಆಗಬೇಕಂತ. ಮಾನ್ಯ ಸಭಾಧ್ಯಕ್ಷರು ಅದನ್ನು ಆದಷ್ಟು ಬೇಗ ನನಸು ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನನ್ನ ಗುರುಗಳು ಮಾರ್ಗದರ್ಶಕರಾದಂಥ ರವೀಂದ್ರ ಮಾಸ್ಟರ್ ಇದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಗೆ ಈ ಕಸದ ಬಗ್ಗೆ ಯಾವಾಗಲೂ ಕೂಡ ಈ ಕಸಮುಕ್ತ ಗ್ರಾಮ ಮಾಡಬೇಕಂತ ನಿರಂತರವಾಗಿ ನನ್ನನ್ನು ಸಂಪರ್ಕಿಸಿಕೊಂಡು ಈ ಗ್ರಾಮದ ಬಗ್ಗೆ ಉತ್ತಮ ಒಲವನ್ನು ತೋರುತ್ತಿರುವಂಥ ನಮ್ಮ ಶ್ರೀನು ಶೆಟ್ಟಿಯವರಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ನನ್ನ ಮಾರ್ಗದರ್ಶಕರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಹರೇಕಳ ಅಭಿವೃದ್ಧಿಯಲ್ಲಿ ತನ್ನದೇ ತಾನು ತೊಡಗಿಸಿಕೊಂಡು ನಮಗೆಲ್ಲರಿಗೆ ಮಾರ್ಗದರ್ಶನ ನೀಡಿ ಈ ಒಂದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಈ ಹರೇಕಳ ಗ್ರಾಮದ ಅಭಿವೃದ್ಧಿ ಮಾಡಲಿಕ್ಕೆ ನನ್ನೊಟ್ಟಿಗೆ ಜೊತೆಯಾಗಿ ನಿಂತಹ ನನ್ನ ಗುರುಗಳಾದಂಥ ಮುಸ್ತಫರಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ಇಲ್ಲಿರುವಂಥ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರ ಸಮಯದ ಅಭಾವವನ್ನು ಗುರುತಿಸಿಕೊಂಡು ತ್ಯಾಗಮ್ಮ ಮಾಸ್ಟರ್ ಇದ್ದಾರೆ, ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸುತ್ತಾ ಇಲ್ಲಿ ನೆರೆದಿರುವಂಥ ಅಂಬ್ಲಮುಗರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಇಕ್ಬಾಲ್ರವರಿದ್ದಾರೆ. ಅದೇ ರೀತಿ ನಮ್ಮ ದೃಶ್ಯ ಮಾಧ್ಯಮದವರು, ಪತ್ರಿಕಾ ಮಾಧ್ಯಮದವರು, ನಮ್ಮ ಸಭಾಧ್ಯಕ್ಷರನ್ನು ಸನ್ಮಾನ ಮಾಡಿಸಲಿಕ್ಕೆ ಬಂದಂಥ ಅನೇಕ ಸಂಘ ಸಂಸ್ಥೆಗಳಿದ್ದಾರೆ. ಹರೇಕಳ ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳು, ಗ್ರಾಮಸ್ಥರು ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸುತ್ತಾ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ಮುಖ್ಯಸ್ಥರು ಎಲ್ಲರೂ ಇದ್ದಾರೆ. ಯಾಕೆಂದರೆ ಸಮಯದ ಅಭಾವವನ್ನು ಗುರುತಿಸಿಕೊಂಡು ಯಾರಾದರೂ ಬಿಟ್ಟು ಹೋಗಿದ್ದರೆ ಕ್ಷಮಿಸಬೇಕಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಕೊನೆಗೊಳಿಸ್ತಾ ಇದ್ದೀನಿ. ರವೀಂದ್ರ ರೈ ಅವರು ಸಭೆಯನ್ನು ಉದ್ದೇಶಿಸಿ ಒಂದು ಎರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿ. ಅಧ್ಯಕ್ಷರು ಕ್ರಿಯಾಶೀಲ ಅಧ್ಯಕ್ಷ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಬದ್ರುದ್ದೀನ್ ಅವರ ಅವಧಿ ಈಗಾಗಲೇ ಮುಗಿದಿತಾ ಬಂತು, ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಈ ಹರೇಕಳವನ್ನ ಒಂದು ಮಾದರಿ ಗ್ರಾಮವಾಗಿ ಮಾಡಬೇಕು ಅಂತೇಳಿ ಹಗಲಿರುಳು ದುಡಿದಂಥ ಮನುಷ್ಯ. ನಾವು ಎಲ್ಲರೂ ಹೆಮ್ಮೆ ಪಡಬೇಕು, ಅದನ್ನು ಖುಷಿ ಪಡಬೇಕು. ಇದರಲ್ಲಿ ಯಾವುದೇ ಇದನ್ನು ಇಟ್ಕೊಳ್ಬಾರ್ದು. ಅವ್ರ ಕಾಲಿಗೆ ಒಂದು ದೊಡ್ಡ ಪೆಟ್ಟಾದರೂ ಕೂಡ ಮನುಷ್ಯ ಅದನ್ನು ಹಾಗೆ ರಿಕ್ಷಾದಲ್ಲಿ ಎತ್ಕೊಂಡು ಇಲ್ಲಿ ಬಂದು ಸೈನ್ ಹಾಕಿ ಎಲ್ಲೆಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು ಅದರ ಬಗ್ಗೆ ಚಿಂತನೆ ಮಾಡಿಕೊಂಡಿದ್ದಂಥ ಒಬ್ಬ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅದು ಬದ್ರುದ್ದೀನ್ ಫರೀದ್ ನಗರ. ಅವರನ್ನು ಕೂಡ ಪ್ರೀತಿಯಿಂದ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡ್ತೇವೆ. ನಮಗೆ ಈಗ ಗೊತ್ತಿದೆ ಸಮಯ ಬಹಳ ಮುಖ್ಯ ಅಂತ, ಆದರೂ ಒಂದು ವಿಚಾರವನ್ನು ನೆನಪಿಟ್ಟುಕೊಳ್ಬೇಕು. ಒಂದು ಹಿಂದಿನ ಪ್ರಾಚೀನ ಕಾಲದ ಒಂದು ಮಾತಿದೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ. ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು, ಅದೇ ರೀತಿಯಲ್ಲಿ ಜೀವನಾಧಾರವಾದಂಥ ನಾಡು ಅದು ಸ್ವರ್ಗಕ್ಕಿಂತಲೂ ಹಿರಿದು ಅಂತ. ಅದು ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ. ಯಾಕೆ ಅಂತಂದರೆ ಇಲ್ಲಿ ಭೂಮಿ ಎನ್ನುವಂಥದ್ದು ಅದು ಈ ನೆಲ, ಜಲ, ಗಾಳಿ ಇದು ಬಹಳ ಮುಖ್ಯವಾದಂಥದ್ದು. ಈ ನೆಲ, ಜಲ, ಗಾಳಿಯನ್ನು ಸಂರಕ್ಷಿಸಬೇಕಾಗಿದ್ದರೆ ನಾವು ಈ ರೀತಿಯಾದಂತಹ ಈ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಯಾಕೆಂತಂದರೆ ನಾವೆಲ್ಲ ಈ ಪ್ರಕೃತಿಯಲ್ಲಿ ಬದುಕತಕ್ಕಂಥ ಜನಗಳು. ಈ ಪ್ರಕೃತಿಯಲ್ಲಿ ಬದುಕತಕ್ಕಂಥ ಜನಗಳಾಗಿರತಕ್ಕಂಥ ನಾವು ಈ ಪ್ರಕೃತಿ ಎಂದು ಹೇಳುವಾಗ ಅಲ್ಲಿ ಸಸ್ಯಗಳಿದೆ, ಹಾವುಗಳಿದೆ, ಕೀಟಗಳಿದೆ, ಕ್ರಿಮಿಗಳಿದೆ, ಎಲ್ಲವೂ ಕೂಡ ಇದೆ.
ಅದೇ ರೀತಿಯಲ್ಲಿ ಮನುಷ್ಯರಾದ ನಾವು ಕೂಡ ಅದರ ಒಂದು ಭಾಗ ಆಗಿರ್ತೇವೆ ಹೊರತು ನಾವೇನು ದೊಡ್ಡ ಈ ಭೂಮಿಯನ್ನು ಸೃಷ್ಟಿಸಿದವರೇನು ಅಲ್ಲ. ಆದ ಕಾರಣ ಪ್ರಕೃತಿಯಲ್ಲಿ ಇರತಕ್ಕಂಥ ಈ ಜನಗಳಂತ ನಾವೆಲ್ಲ ಬಹಳಷ್ಟು ಸ್ವಾರ್ಥಿಗಳಾಗಿ ಏನು ಮಾಡ್ತಾ ಇದ್ದೇವೆ ಅಂದರೆ ಈ ಪ್ರಕೃತಿಯನ್ನು ದುರುಪಯೋಗ ಮಾಡ್ತಾ ಇದ್ದೇವೆ. ಆ ರೀತಿಯ ದುರುಪಯೋಗ ಆಗದ ರೀತಿಯಲ್ಲಿ ನಾವು ಬದುಕಬೇಕು. ಯಾಕಂತಂದರೆ ಇದು ನಮ್ಮ ಮನೆ ಅಂತ ಅಂದರೆ ಆ ಮನೆಯನ್ನು ನಾವು ಆ ಮನೆಯಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡದೇ ಇದ್ದರೆ, ಆ ಮನೆಯನ್ನು ನಾವು ಚೆನ್ನಾಗಿ ನೋಡದೇ ಇದ್ದರೆ ಏನಾಗ್ತದೆ ಅಂದರೆ ನಾವೇ ನಾಶ ಆಗ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಈ ಪ್ರಕೃತಿಯನ್ನು ನಾವು ಸರಿಯಾದ ರೀತಿಯಲ್ಲಿ ಈ ಪರಿಸರವನ್ನು ನಾವು ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ಳದೇ ಇದ್ದರೆ ನಾವೇ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಒಂದು ಹಕ್ಕಿ ಗೂಡನ್ನು ಕಟ್ಟಿದರೆ ಆ ಹಕ್ಕಿ ಹೇಗೆ ಆ ಗೂಡನ್ನು ಬಹಳ ಜಾಗರೂಕತೆಯಿಂದ ರಕ್ಷಣೆ ಮಾಡ್ತದೋ, ಅದನ್ನು ಯಾವ ರೀತಿಯಲ್ಲಿ ಆ ಗೂಡನ್ನು ಅದು ಸ್ವಲ್ಪವೂ ಕೂಡ ಮಲಿನ ಆಗದ ಹಾಗೆ ನೋಡಿಕೊಳ್ಳುತ್ತದೋ, ಅದೇ ರೀತಿಯಲ್ಲಿ ನಾವು ಕೂಡ ಈ ಪರಿಸರವನ್ನು ನೋಡಿಕೊಳ್ಳಬೇಕು. ಪರಿಸರವನ್ನು ಸ್ವಲ್ಪವೂ ಮಾಲಿನ್ಯ ಆಗದ ರೀತಿಯಲ್ಲಿ ನೋಡುವಂಥ ಅಗತ್ಯತೆ ಇದೆ. ಈ ನೆಲ ಅಂತಂದರೆ ಅದು ಆಶ್ರಯ, ನೆಲ ಅಂದರೆ ಆಹಾರ ಆಶ್ರಯ, ಅದನ್ನು ರಕ್ಷಣೆ ಮಾಡಬೇಕು. ಅದೇ ರೀತಿ ಜಲ ಅಂದರೆ ಅದು ಅಮೃತ, ಆ ನೀರನ್ನು ನಾವು ರಕ್ಷಣೆ ಮಾಡಬೇಕು. ಆ ಗಾಳಿ ಅಂದರೆ ಅದು ನಿಜವಾಗಿಯೂ ಜೀವ ಅನಿಲ, ಅದನ್ನು ರಕ್ಷಣೆ ಮಾಡಬೇಕು. ಈ ನೆಲ ಜಲ ಗಾಳಿಯನ್ನು ಯಾರು ರಕ್ಷಣೆ ಮಾಡುವುದಿಲ್ಲ ಅವರಲ್ಲಿ ಮನುಷ್ಯತ್ವವೇ ಇಲ್ಲ ಅಂತ ಅರ್ಥ. ಆದ ಕಾರಣ ನಾವೆಲ್ಲರೂ ಆ ಬಗ್ಗೆ ಜಾಗರೂಕತರಾಗಿ, ಈಗ ನಾವು ತೊಕ್ಕೋಟಿನಿಂದ ಹಿಡಿದು ನಮ್ಮ ಮುಡಿಪಿನವರೆಗೆ ನೋಡಿದಾಗ ಕೆಲವೆಲ್ಲ ಆ ಮಾರ್ಗದ ಬದಿಗಳಲ್ಲಿ ಹಾಕುವಂಥ ಕಸಗಳು, ಆ ಪ್ಲಾಸ್ಟಿಕ್ಗಳು, ಅದನ್ನೆಲ್ಲ ನೋಡುವಾಗ ಮನುಷ್ಯರು ನಾವು ಇಷ್ಟೆಲ್ಲ ಸ್ವಾರ್ಥಿಗಳು ಎನ್ನುವಂಥದ್ದನ್ನು ನಾವು ಇಲ್ಲಿ ಜಾಗೃತಿಯಲ್ಲಿ ಮನವರಿಕೆ ಮಾಡಿಕೊಳ್ಬೇಕಾಗ್ತದೆ. ಆದ ಕಾರಣ ದಯವಿಟ್ಟು ನಮ್ಮ ಮನೆಯ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ, ನಮ್ಮ ಸಮಾಜದ ನಮ್ಮ ಸುತ್ತಮುತ್ತಲೆಲ್ಲ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತಹ ಕೆಲಸವನ್ನು ನಾವು ಮಾಡುವ. ಆಗ ಇಂತಹ ಕಾರ್ಯಕ್ರಮಗಳಿಗೆ ಏನಾಗ್ತದೆ ಅಂದರೆ ಬೆಲೆ ಬರ್ತದೆ. ಇದೀಗ ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಹರೇಕಳ ಗ್ರಾಮ ಪಂಚಾಯತ್ ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಹಳ ಖುಷಿ ಆಗ್ತಾ ಉಂಟು. ಯಾಕಂದರೆ ನಮ್ಮ ಬದ್ರುದ್ದೀನ್ ನಮ್ಮ ಶಿಷ್ಯರು ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಹರೇಕಳ ಗ್ರಾಮ ಪಂಚಾಯತ್ ಅಂದರೆ ಅದು ವರ್ಸ್ಟ್ ಆಗಿತ್ತು. ಅಲ್ಲಿ ಯಾವುದೇ ಗ್ರಾಮ ಸಭೆಯು ಕೂಡ ಸರಿಯಾಗಿ ನಡೀತಾ ಇರಲಿಲ್ಲ. ಸುಮ್ಮನೆ ಜಗಳ ಮಾಡಿಕೊಂಡು ಕೆಲವು ಗ್ರಾಮ ಸಭೆಯಲ್ಲಿ ನಾನೇ ಪಂಚಾಯತಿಗೆ ಮಾಡುವಂಥ ಪರಿಸ್ಥಿತಿ ಆ ಕಾಲದಲ್ಲಿ ಉಂಟಾಗಿತ್ತು. ಯಾಕೆಂದರೆ ಆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೆವು. ಈಗ ಹಾಗಲ್ಲ. ಈಗ ಬಹಳ ಏನಾಗ್ತಾ ಇದೆ ಅಂದರೆ ಹರೇಕಳ ಗ್ರಾಮ ಪಂಚಾಯತ್ನಲ್ಲಿ ಒಳ್ಳೆಯ ಕೆಲಸ ಆಗ್ತಾ ಉಂಟು. ಸುಂದರವಾದಂಥ ಹರೇಕಳ ಗ್ರಾಮ ಪಂಚಾಯತ್ನ ಬಿಲ್ಡಿಂಗ್ ಈಗ ತಯಾರಾಗಿದೆ. ನಾವು ಈಗ ಇದರಲ್ಲಿ ಬಹಳ ಖುಷಿಯಲ್ಲಿ ಇಲ್ಲಿ ನಮ್ಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಚಟುವಟಿಕೆಗಳು ಇಲ್ಲಿ ಬಹಳ ಖುಷಿಯಲ್ಲಿ ನಡೀತಾ ಉಂಟು. ಅದರ ಒಟ್ಟಿಗೆ ಇದೀಗ ಬೇರೆ ಬೇರೆ ಕೆಲಸ ಕಾರ್ಯಗಳು ಏನು ದುಃಖಿತರಿದ್ದಾರೆ, ಏನು ನಿರ್ಗತಿಕರಿದ್ದಾರೆ, ಏನು ತೊಂದರೆಗೆ ಒಳಗಾದವರಿದ್ದಾರೆ, ಅವರು ಈಗ ಇಲ್ಲಿ ಬಂದು ಖುಷಿಯಲ್ಲಿ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಹೊರಗೆ ಹೋಗುವಂತ ನೋಡಿದರೆ ಈಗ ತುಂಬಾ ಸಂತೋಷ ಆಗ್ತಾ ಉಂಟು. ಅಂತಹ ಕೆಲಸಗಳು ಹರೇಕಳ ಗ್ರಾಮ ಪಂಚಾಯತಿನ ಮೂಲಕ ಇನ್ನೂ ಎಲ್ಲ ಸದಸ್ಯರುಗಳ ಸಹಕಾರದಿಂದ ಅದು ನಡೀತಾ ಹೋಗಲಿ. ಅದೇ ರೀತಿಯಲ್ಲಿ ಇನ್ನು ಕೊನೆಯದಾಗಿ ನಮ್ಮ UT ಖಾದರ್ ಅವರು ವಿಧಾನಸಭಾ ಸದಸ್ಯರಾಗಿದ್ದಾರೆ, ವಿಧಾನಸಭಾ ಸ್ಪೀಕರ್ ಆಗಿದ್ದಾರೆ. ದಯವಿಟ್ಟು ಮುಖ್ಯವಾಗಿ ನೀವು ಈಗ ಇಲ್ಲಿ ಉಸ್ತುವಾರಿ ಸಚಿವರಿದ್ದರೂ ಕೂಡ ನೀವೇ ಉಸ್ತುವಾರಿ ಸಚಿವರು ಅಂತ ನಾನು ಭಾವಿಸಿದ್ದೇನೆ. ಯಾಕೆಂತಂದರೆ ಈ ಕ್ಷೇತ್ರದ ಜನಗಳ ದುಃಖವನ್ನ, ಈ ಕ್ಷೇತ್ರದ ಜನಗಳ ಏನು ಬೇಡಿಕೆಗಳಿದೆ ಅದನ್ನು ಈಡೇರಿಸಬೇಕಾಗಿದ್ದರೆ UT ಖಾದರ್ ಹೊರತು ಬೇರೆ ಯಾರಿಂದಲೂ ಅದು ಸಾಧ್ಯ ಆಗುವಂತ ಕೆಲಸ ಅಲ್ಲ. ಆದರೆ ಜನರಲ್ಲಿ ದಯವಿಟ್ಟು ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ UT ಖಾದರ್ ಅವರನ್ನು ನೀವು ರಕ್ಷಣೆ ಮಾಡಿ, ಅವರನ್ನು ರಕ್ಷಣೆ ಮಾಡಬೇಕು. ಚೆನ್ನಾಗಿ ಅವರ ಆರೋಗ್ಯ ಒಳ್ಳೆದ ರೀತಿಯಲ್ಲಿ ಇರುವಾಗೆ ಅವರಿಗೆ ಹೆಚ್ಚು ನಾವು ಏನು ಮಾಡೋದು, ಅವರಿಗೆ ತಾಪತ್ರಯನ್ನು ಕೊಡದ ಹಾಗೆ, ಅವರು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡುವ ಹಾಗೆ ಜನಗಳು ಕೂಡ ಸಹಕರಿಸಬೇಕು. ಕೊನೆಯದಾಗಿ ಈ UT ಖಾದರ್ ಅವರ ಬಗ್ಗೆ ಒಂದು ಮಾತು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಯಾಕಂದ್ರೆ ಅವರು ಸ್ಥಿತಪ್ರಜ್ಞರು. UT ಖಾದರ್ ಅಂದ್ರೆ ಸ್ಥಿತಪ್ರಜ್ಞರು ಅಂತಂದ್ರೆ ಅದು ಮಹಾತ್ಮ ಗಾಂಧೀಜಿ ಅಂತ ಇವರಲ್ಲಿ ಆ ಗುಣ ಇತ್ತಂತೆ. ಏನು ಅಂತಂದ್ರೆ ಯಾರು ಹೊಗಳಿದ್ರೂ ಅವರಿಗೆ ಅದು ನಾಟುವುದಿಲ್ಲ, ಅವರನ್ನು ಬೈದರೂ ಕೂಡ ಅವರಿಗೆ ಅದು ನಾಟುವುದಿಲ್ಲ. ಅದೇ ರೀತಿ ಅವರೊಂದು ಬಂಡೆ ಆಗಿ, ಆ ಬಂಡೆ ಅಲ್ಲ,
ಇಲ್ಲಿಯ ಬಂಡೆ ಇದು. ಅವರೊಂದು ಬಂಡೆ ಆಗಿದ್ದಾರೆ, ಒಳ್ಳೆ ಅದು ಗುಣ, ಅದು ನಿಜವಾಗಿ ಗುಣ. ಇಲ್ಲದಿದ್ದರೆ ಅವರಿಗೆ ಬದುಕಲಿಕ್ಕೆ ಈಗ ಸಾಧ್ಯ ಆಗ್ತಿರ್ಲಿಲ್ಲ. ಅಂತ ಒಂದು ಒಳ್ಳೆ ಗುಣ, ಅದನ್ನು ಮುಂದುವರಿಸಿ ಈಟಿಗಾದವರೇ. ಏನು ಅದೇ ರೀತಿಯಲ್ಲಿ ಇರಬೇಕು. ಯಾವುದೇ ದೇವಸ್ಥಾನಕ್ಕೆ ಬಹಳ ದುಃಖ ಆಗ್ತುಂಟು. ದೇವಸ್ಥಾನಕ್ಕೆ, ಮಸೀದಿಗೆ, ಚರ್ಚಿಗೆ ಹೋದರೆ ಅವರನ್ನು ಬೈತಾರೆ ಅಂತಾದರೆ ಅದಕ್ಕಿಂತ ಒಂದು ದುರಂತ ಉಂಟಾ ಅಂತ ನಾನು ನಿಮ್ಮಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ಆದ ಕಾರಣ ಅಂಥದ್ದನ್ನೆಲ್ಲ ಯಾರು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಅವರು ಒಳ್ಳೆಯ ಒಂದು ನಾಯಕತೆ ಇರ್ತಕ್ಕಂಥ ಒಬ್ಬ ಲೀಡರ್, ಈ ಕ್ಷೇತ್ರಕ್ಕೆ ಬೇಕಾದಂಥ ಲೀಡರ್. ಯಾಕೆಂದರೆ ಎಲ್ಲ ಒಳ್ಳೊಳ್ಳೆ ಕೆಲಸಗಳಾಗಿದೆ. ನಾನು ಮೊದಲೇ ಅದನ್ನೆಲ್ಲ ಏನೇನು ಆಗಿದೆ ಅಂತ ಇಲೆಕ್ಷನ್ ಮೊದಲೇ ನಾನು ನಿಮ್ಮಲ್ಲಿ ಹೇಳಿದ್ದೇನೆ, ಏನೇನು ಅವರು ಒಳ್ಳೊಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅಂತ. ಆದ್ದರಿಂದ ಏನು ಒಳ್ಳೆಯ ಕೆಲಸ ಕಾರ್ಯಗಳು ಆಗ್ತದೋ ಆ ಕೆಲಸ ಕಾರ್ಯಗಳು ಅವರನ್ನು ರಕ್ಷಣೆ ಮಾಡ್ತದೆ ಅಂತಲೂ ನಾನು ಹೇಳಿದ್ದೇನೆ. ಯಾಕೆಂದರೆ ಧರ್ಮೋ ರಕ್ಷತಿ ರಕ್ಷಿತ, ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅವರನ್ನು ಆ ಧರ್ಮ ರಕ್ಷಿಸ್ತದೆ. ಆದ ಕಾರಣ ಯುಟಿ ಖಾದರ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರನ್ನು ಆ ಧರ್ಮವೇ ಏನು ಮಾಡ್ತದೆ, ರಕ್ಷಿಸ್ತದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇನ್ನು ಅವರು ವಿಧಾನಸಭಾ ಸ್ಪೀಕರ್ ಆಗಿದ್ದಾರೆ. ಈಗ ಅವರು ಯಾವುದೇ ಪಕ್ಷಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ ಅಲ್ಲ, ಅವರು ಎಲ್ಲ ಪಕ್ಷಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಈಗ ಆಗಿದ್ದಾರೆ. ಆದ ಕಾರಣ ವಿಧಾನಸಭೆಯಲ್ಲಿ ಏನು ಮೊನ್ನೆ ತಾನೇ ಒಂದು ಉದಯವಾಣಿಗೆ ನಾನು ಬರೆದೆ. ವಿಧಾನಸಭೆ ಅಂತ ಆದರೆ ಅದು ಒಂದು ಪವಿತ್ರವಾದಂತಹ ದೇವಸ್ಥಾನ. ಅದು ಆ ಪವಿತ್ರವಾದಂತಹ ದೇವಾಲಯದಲ್ಲಿ ಯಾರೂ ಕೂಡ 224 ಶಾಸಕರಿದ್ದಾರೆ. ಅವರು ಯಾರೂ ಕೂಡ ಸಮಯವನ್ನು ದುರುಪಯೋಗ ಮಾಡದ ರೀತಿಯಲ್ಲಿ ಅದನ್ನು ನೋಡಿಕೊಳ್ಳಿ. ಯಾಕೆಂತಂದ್ರೆ ಒಂದು ಅರ್ಧ ಗಂಟೆಯೂ ಕೂಡ ಅದು ಬಹಳ ಪ್ರಾಮುಖ್ಯವಾದಂಥ ಒಂದು ಸಮಯ ಆಗಿರ್ತದೆ. ಅದನ್ನು ನೋಡುವಂಥದ್ದು. ಅದೇ ರೀತಿಯಲ್ಲಿ ಪ್ರತಿಪಕ್ಷ ಅಂತ ಇದೆ, ಇಲ್ಲಿ ವಿರೋಧ ಪಕ್ಷ ಅಲ್ಲ, ಅದು ಪ್ರತಿಪಕ್ಷ ಅಂತ ಇದೆ. ಆ ಪ್ರತಿಪಕ್ಷದವರ ಮನಸ್ಸನ್ನು ಗೆಲ್ಲುವಂಥ ಕೆಲಸವನ್ನು ಮಾಡಿ, ಅದೇ ರೀತಿಯಲ್ಲಿ ಆಡಳಿತ ಪಕ್ಷದವರೊಂದಿಗೆ ಸಹಕರಿಸಿ, ಆ ಮೂಲಕ ಹಿಂದೆ ಏನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಇತಿಹಾಸ ಇದೆ, ವೈಕುಂಠ ಬಾಳಿಗ ಅಂತ ಇದ್ರು, ಅವರು ಒಳ್ಳೆಯ ಕೆಲಸವನ್ನು ಮಾಡಿ ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ತಂದಿದ್ದಾರೆ. KS ಹೆಗ್ಡೆ ಅಂತ ಒಬ್ಬರು ಇದ್ರು, ಅವರು ಈ ಜಿಲ್ಲೆಗೆ ಒಳ್ಳೆ ಹೆಸರು ತಂದವರು. ಅದೇ ರೀತಿಯಲ್ಲಿ ಯುಟಿ ಖಾದರ್ ಅವರು ಕೂಡ ಈ ಜಿಲ್ಲೆಗೆ ಒಳ್ಳೆ ಹೆಸರು ತರುವಂತಹ ಕೆಲಸವನ್ನು ಅವರಿಂದ ಆಗಲಿ. ನಾವು ಆರಾಧಿಸಿಕೊಂಡು ಬಂದ ಯಾವ ದೇವರುಗಳೆಲ್ಲ ಇದ್ದಾರೋ ಆ ದೇವರುಗಳ ಸಂಪೂರ್ಣ ಅನುಗ್ರಹ ಅವರಿಗೆ ಇರಲಿ. ಅವರಿಗೆ ಸರಿಯಾದಂಥ ಆರೋಗ್ಯ ಯಾವತ್ತೂ ಕೂಡ ಇರಲಿ, ಅವರಿಗೆ ಆಯುಷ್ಯ ಸಿಗಲಿ. ಅವರು ಇನ್ನಷ್ಟು ಜನೋಪಯೋಗಿ ಜನಸೇವೆಯನ್ನು ಮಾಡುವಂತಹ ಒಂದು ಸೌಭಾಗ್ಯ ಅವರಿಗೆ ಆ ಪರಮಾತ್ಮನು ಒದಗಿಸಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ಮಾತು ನಿಲ್ಲಿಸಿದ್ದೇನೆ. ವಂದನೆಗಳು. ಸುಮಾರು 1 ವರ್ಷದ ಹಿಂದೆ ರವೀಂದ್ರ ಮಾಸ್ಟರ್ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನ ಹೇಳಿದ್ರು. ಸನ್ಮಾನ್ಯ ಯುಟಿ ಖಾದರ್ ಒಂದಲ್ಲ ಒಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ನೀವೆಲ್ಲ ಕೇಳಿರ್ಬೋದು. ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ಅವರ ನಡೆ ನುಡಿ ಆಚಾರ ವಿಚಾರ ಆ ರೀತಿಲಿ ಇತ್ತು ನಮ್ಮ ಯುಟಿ ಖಾದರ್ ಅವರದು. ಹಾಗಾಗಿ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಆದ್ರೆ ಇವತ್ತು ಮುಖ್ಯಮಂತ್ರಿಗಳೇ ಸನ್ಮಾನ್ಯ ಸಭಾಧ್ಯಕ್ಷರೇ ಅಂತ ಹೇಳುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ ಅಂತ ಹೇಳಿದ್ರೆ ನಾವು ಅದನ್ನ ಕಲ್ಪಿಸ್ಕೊಳ್ಬೇಕಷ್ಟೇ. ನಮ್ಮ ಹೆಮ್ಮೆ, ನಾವು ಅದನ್ನ ಖುಷಿ ಪಡಬೇಕಾದಂತ ವಿಚಾರ. ಈ ನೆಲೆಯಲ್ಲಿ ನಮ್ಮ ರವೀಂದ್ರ ಮಾಸ್ಟರ್ ಅವರು ಯಾವಾಗಲೂ ಅವರ ಸತ್ಯಾಸತ್ಯತೆಯನ್ನು ಬಿಡಿಸಿ ಹೇಳ್ತಾರೆ. ಖಾದರ್ ಅವರು ಏನು ಎಂತ ಮಾಡ್ತಾರೆ, ಯಾವ ರೀತಿ ಹಾಟ್ಲಿ ಹೇಗಿದ್ದಾರೆ ಅಂತ ಅವರು ಸಂಪೂರ್ಣವಾಗಿ ತಿಳಿದುಕೊಂಡವರು. ಕೆಲವೊಂದು ವಿಚಾರಗಳನ್ನ, ಸತ್ಯವಾದ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ರಿ. ನಮ್ಮ ರವೀಂದ್ರ ಮಾಸ್ಟರ್ ಅವರಿಗೆ ವಂದನೆಗಳು. ಮುಂದಕ್ಕೆ 1-2 ಮಾತುಗಳಿಗಾಗಿ ಶ್ರೀಯುತ ಆನಂದ ಕುಮಾರ್ ಅವರು ಉಪ ಕಾರ್ಯದರ್ಶಿ ಅವರಲ್ಲಿ ವಿನಂತಿ ಮಾಡ್ತೇನೆ. ಮಾನ್ಯ ವಿಧಾನಸಭಾ ಅಧ್ಯಕ್ಷರಾದಂಥ ಯುಟಿ ಖಾದರ್ ಸರ್ ಅವರೇ, ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಬದ್ರುದ್ದೀನ್ ಅವರೇ, ಇನ್ನಿತರ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರೇ, ಇನ್ನಿತರ ಎಲ್ಲ ರಾಜಕೀಯ ನಾಯಕರುಗಳೇ, ಸರ್ ನಾನು ಪ್ರತಿ ಬಾರಿ ನಮ್ಮ ಬದ್ರುದ್ದೀನ್ ಬಂದಾಗ ಈ ಕಟ್ಟಡ ಕಟ್ಟಬೇಕಾದ್ರೆ ಅವ್ರು ಯಾವತ್ತು ನನ್ನ ಚೇಂಬರಿಗೆ ಬಂದ ತಕ್ಷಣ ಸರ್ ಪ್ಲ್ಯಾನ್ ಹೇಗೆ ಮಾಡಬೇಕು, ನೀವು ಪ್ಲ್ಯಾನ್ ಬೇಗ ಅಪ್ರೂವ್ ಕೊಡಿ, ಎಲ್ಲೆಲ್ಲಿಂದ ದುಡ್ಡು ತರ್ಬೋದು, ಪ್ರತಿಯೊಂದು ಸಲಹೆಗಳನ್ನು ಕೂಡ ಕೇಳ್ತಾಯಿದ್ರು. ಅವ್ರು ಯಾವಾಗ ಬಂದರು, ಯಾವುದೇ ಸಮಯದಲ್ಲಿ ಬಂದರೂ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಂತ ನೆನೆಸ್ತಾರೆ. ಅದಕ್ಕೆ ನಿಜವಾಗ್ಲೂ ನಾವು ಹೇಳಬೇಕು ಅಂದರೆ ದಕ್ಷಿಣ ಕನ್ನಡದಲ್ಲಿ ಈ ರೀತಿ ಅಧ್ಯಕ್ಷ ನಾನು ಖಂಡಿತ ಎಲ್ಲೂ ನೋಡಲಿಲ್ಲ. ಅವರು ಯಾವುದೇ ಒಂದು ಸಹಾಯಧನ ಎಲ್ಲಿ ಸಿಗ್ತದೆ ಸರ್, ನಮ್ಮ ಪಂಚಾಯತಿಗೆ ಎಲ್ಲಿ ಕೊಡ್ಬೋದು ಸರ್, ನೀವು ಇನ್ನೇನು ಕಟ್ಟಡ ಮಾಡ್ಬೋದು ಸರ್ ಅಂತ ಕೇಳ್ತಾ ಇರ್ತಾರೆ. ಎರಡನೇದಾಗಿ ಅವರು ನಿಜವಾಗಿಯೂ ಕೂಡ ಇಂಥ ಗ್ರಾಮ ಪಂಚಾಯತಿನ ಅಂಥ ದೊಡ್ಡ ಸುಸಜ್ಜಿತ ಆಸ್ಪತ್ರೆ ಖಂಡಿತ ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವರೊಂದು ಇಚ್ಛಾಶಕ್ತಿಯಿಂದ ಮಾನ್ಯ ಸಭಾಧ್ಯಕ್ಷರಿಂದ ಆ ಒಂದು ಆಸ್ಪತ್ರೆ ಕೂಡ ಆಗಿದೆ. ನಂತರ ಸ್ವಚ್ಛತೆಗೆ ಬರೋದಾದರೆ ಈಗಾಗಲೇ ನಾವು MRF ಅಂತ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂದ್ಬಿಟ್ಟು ಮಂಗಳೂರಿನ ಎಡಪದೂರಿನಲ್ಲಿ ಮಾಡಿದ್ದೇವೆ. ಅದೇ ರೀತಿ ಈ ಘಟಕಗಳಿಂದ ಬರ್ತಕ್ಕಂಥ ಎಲ್ಲ ಒಣತ್ಯಾಜ್ಯಗಳನ್ನು ಕೂಡ ಅಲ್ಲಿ ಸಂಸ್ಕರಣೆ ಮಾಡಿ
ಒಂದು ಕ್ಲಿಯರ್ ಮಾಡೋದು ಆಗ್ತಾ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಈಗಾಗಲೇ ಘಟಕಗಳು 223 ಪಂಚಾಯತಿನಲ್ಲಿ ಬಹುಶಃ ಎಲ್ಲ ಕಡೆ ಘಟಕಗಳಾಗಿದೆ, ಎಲ್ಲ ಕಡೆ ನಡೀತಾ ಇದೆ. ಆದರೆ ನಮ್ಮ ಸೀನಣ್ಣವ್ರು ಹೇಳ್ತಾ ಇರ್ತಾರೆ ಕೆಲವು ಕಡೆ ಆಗ್ತಾ ಇಲ್ಲ, ಕೆಲವು ಕಡೆ ಆಗ್ತಾ ಇಲ್ಲ. ಅದಕ್ಕೆ PDOಗಳು ಇಚ್ಛಾಶಕ್ತಿ ಮೇಲೆ ಹೋಗ್ತದೆ. ಅವರು ಕೂಡ ನಾವು ಸೀನಣ್ಣವ್ರು ಹೇಳಿದಾಗೆ ಅವರಿಗೆ ಡೈರೆಕ್ಷನ್ ಕೊಡ್ತಾ ಇದ್ದೇವೆ. ಈ ದಿನ ನನಗಿಲ್ಲಿ ಕರೆದು 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಹಾಗೂ ಸಭಾಧ್ಯಕ್ಷ ಹೊಂದಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ನಮ್ಮ ಉಪಕಾರ್ಯದರ್ಶಿಯವರಿಗೆ. ಮಾಜಿ ಒಂಬಡ್ಸ್ಮನ್ ಆಗಿರುವಂತಹ ಶ್ರೀಯುತ ಶ್ರೀನಶೆಟ್ಟಿ ಅವರಿಗೆ ಮತ್ತು ನಮ್ಮ ಪಂಚಾಯತಿಗೆ ಬಹಳ ನಿಕಟಪೂರ್ವ ಸಂಬಂಧ ಇದೆ. ಭದ್ರ ಅಧ್ಯಕ್ಷರು ಯಾವ ಕಾರ್ಯಕ್ರಮ ಕರೆದ್ರು ಕೂಡ ಶ್ರೀನಶೆಟ್ಟಿ ಅವರು ಓಡಿಕೊಂಡು ಬಂದು, ಅವರು ಒಟ್ಟಾರೆಯಾಗಿ ಸ್ವಚ್ಛತೆ ಇರಬೇಕು, ಅವರಿಗೆ ಎಲ್ಲ ಶಾಲೆಗಳಿಗೆ ಕೂಡ ಒಳ್ಳೆ ರೀತಿಯಲ್ಲಿ ತರಬೇತಿಯನ್ನು ಕೊಟ್ಟವರು. ಇದೀಗ ಶ್ರೀನಶೆಟ್ಟಿ ಅವರಿಂದ 2 ಶುಭ ನುಡಿಗಳು. ಸ್ವಚ್ಛತೆಯೇ ಸಮೃದ್ಧಿ, ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ. ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ಎಲ್ಲರ ಆರೋಗ್ಯಕ್ಕೆ, ಗ್ರಾಮದ ಗೌರವಕ್ಕೆ ಪ್ರತಿ ಮನೆ, ಶಾಲೆ, ಅಂಗನವಾಡಿ, ಸಮುದಾಯ ಕೇಂದ್ರಗಳಲ್ಲಿ ಬಳಕೆಗೆ ಯೋಗ್ಯವಾದ ಶೌಚಾಲಯ, ಕಂಪೋಸ್ಟ್ ಗುಂಡಿ, ಕಸ ನಿರ್ವಹಣೆ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ನಿರ್ಮಿಸಿ ನಿರಂತರವಾಗಿ ನಿರ್ವಹಿಸಬೇಕು. ಯಾಕೆಂದರೆ ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಹಸಿ ಕಸ, ಒಣ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡುವುದು ಮತ್ತು ಸುಡುವುದು ಕಾನೂನು ಬಾಹಿರ, ಶಿಕ್ಷಾರ್ಹ ಅಪರಾಧ. ಹಸಿ ಕಸ, ಒಣ ಕಸವನ್ನು ಮನೆ ಮಟ್ಟದಲ್ಲಿ ಸಂಗ್ರಹಿಸಿ ಗ್ರಾಮ ಪಂಚಾಯತ್ ನೀಡಿ ಅದನ್ನು ಸಂಪನ್ಮೂಲವಾಗಿ ಪರಿವರ್ತನೆ ಮಾಡುವಂಥ ಒಂದು ಘಟಕ ಇಲ್ಲಿ ಶುರುವಾಗಿದೆ. ಮಾನ್ಯ ಶಾಸಕರು ವಿಧಾನಸಭಾ ಅಧ್ಯಕ್ಷರು ಆದಾಗ ನಮ್ಮ ಸಂಕಲ್ಪ ಅಂದರೆ ಜನ ಶಿಕ್ಷಣ ಟ್ರಸ್ಟ್ನ ಸಂಕಲ್ಪ ಏನೆಂದರೆ ಉಳ್ಳಾಲ ಕ್ಷೇತ್ರವನ್ನು ಕಸಮುಕ್ತ ಸಂಪೂರ್ಣ ಸ್ವಚ್ಛ ಮಾದರಿ ಕ್ಷೇತ್ರ, ಮಾದರಿ ತಾಲೂಕು ಮಾಡೋ ಬಗ್ಗೆ ನಾವು ಸಂಕಲ್ಪ ಮಾಡಿದ್ದೇವೆ. ಈ ನಿಮ್ಮ ಗ್ರಾಮ ಹರೇಕಳ ಗ್ರಾಮ ನಮ್ಮ ಜಿಲ್ಲೆಯಲ್ಲಿ ಒಂದು ಮಾದರಿಯಾದ ಪಂಚಾಯತ್. ಯಾಕೆಂದರೆ ವಿಧಾನಸೌಧದ ತರಹ ಗ್ರಾಮ ಸೌಧ ಇರುವಂಥ ಪಂಚಾಯತ್ ಇನ್ನೊಂದಿಲ್ಲ. ಈ ಗ್ರಾಮದಲ್ಲಿ ಆದರ್ಶ ಅಧ್ಯಕ್ಷರಿದ್ದಾರೆ. ನಿಮ್ಮ ಪಂಚಾಯತ್ನ ಮೆಂಬರ್ಸ್ ಎಲ್ಲ ಒಂದು ಅಭಿವೃದ್ಧಿ ರಾಜಕೀಯ ಮಾಡ್ತಾ ಇರೋದು ಕಂಡಿದ್ದೇವೆ. ಯಾಕೆಂದರೆ ಇಲ್ಲಿ ಹರೇಕಳ ಹಾಜಬ್ರಿ ಇರ್ಬೋದು, ಮೈಮುನವರು ಡೈರಿ ಮಾಡೋದಿರ್ಬೋದು, ಇಲ್ಲಿ ಸಂಪರ್ಕ ಸೇವೆ ಕಟ್ಟಿದ್ದೀರಿ. ಅದು ಬರೇ ಊರಿಗೆ ಸಂಪರ್ಕ ಅಲ್ಲ, ಜನರ ಮನಸ್ಸಿನ ಮಧ್ಯೆ ಕಟ್ಟಿದ ಸಂಪರ್ಕ ಸೇತುವೆ. ಈ ನಮ್ಮ ಗ್ರಾಮವನ್ನು ಒಂದು ಕಸಮುಕ್ತ, ತ್ಯಾಜ್ಯ ಮುಕ್ತ, ಸಂಪೂರ್ಣ ಸ್ವಚ್ಛ ಗ್ರಾಮ ಮಾಡಿದ್ದೇ ಆದರೆ ಈ ನಿಮ್ಮ ಹರೇಕಳ ಗ್ರಾಮ ಪಂಚಾಯತ್ ಜಗತ್ತಿನ ಗಮನ ಸೆಳೆಯುತ್ತದೆ. ಜಗತ್ತಿನ ಗಮನ ಸೆಳೆಯುವಂಥ ಗ್ರಾಮ ಆಗುವುದಕ್ಕೆ ಬೇಕಾದ ಮೊದಲ ವ್ಯವಸ್ಥೆಯನ್ನು ಮಾನ್ಯ ಪಂಚಾಯತ್ ಅಧ್ಯಕ್ಷರು, ಈ ನಮ್ಮ ಕ್ಷೇತ್ರದ ಶಾಸಕರು, ವಿಧಾನಸಭಾ ಅಧ್ಯಕ್ಷರು ಮಾಡಿದ್ದಾರೆ. ಅವರು ವಿಧಾನಸಭಾ ಅಧ್ಯಕ್ಷರು ಆದಾಗ ಹೆಚ್ಚು ಖುಷಿಪಟ್ಟವರು ನಾನು ಮತ್ತು ಕೃಷ್ಣಮೂಲ್ಯರು. ಯಾಕೆಂದರೆ ಆ ವಿಧಾನಸಭಾ ಅಧ್ಯಕ್ಷರ ಹುದ್ದೆ ಬಹಳ ದೊಡ್ಡ ಹುದ್ದೆ. ಅದು ಮುಂದಿನ ದಿನಗಳಲ್ಲಿ ಮಾನ್ಯ ಶಾಸಕರನ್ನು, ಅದು ಮುಖ್ಯಮಂತ್ರಿ ಅಥವಾ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿ ಸ್ಥಾನಕ್ಕೆ ಕೊಂಡೋಗುವಂಥ ಒಂದು ಹುದ್ದೆ ವಿಧಾನಸಭಾ ಅಧ್ಯಕ್ಷರ ಹುದ್ದೆ. ಯಾಕೆಂದರೆ ಆ ಹುದ್ದೆ ಅದು ದೊಡ್ಡ ಶಕ್ತಿ ಅಲ್ಲ, ಅದು ಮಹಾಶಕ್ತಿ. ಇದು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಅವರು ಒಂದು ಈ ಸದ್ಯಕ್ಕೆ ಪಕ್ಷಾತೀತ ವ್ಯಕ್ತಿಯಾಗಿ, ಒಂದು ಶಕ್ತಿಯಾಗಿ ಈ ಉಳ್ಳಾಲ ಮಂಗಳೂರು ಕ್ಷೇತ್ರ ಮಾತ್ರ ಅಲ್ಲ, ಇಡೀ ನಮ್ಮ ಜಿಲ್ಲೆಯನ್ನು ಒಂದು ಮಾದರಿ ಜಿಲ್ಲೆಯಾಗಿ ರೂಪಿಸಲಿಕ್ಕೆ ಮೊದಲಾಗಿ ಉಳ್ಳಾಲ ತಾಲೂಕು, ಈ ಮಂಗಳೂರು ಕ್ಷೇತ್ರವನ್ನು ನಮ್ಮ ರಾಜ್ಯದ, ನಮ್ಮ ದೇಶದ ಒಂದು ಸಂಪೂರ್ಣ ಸ್ವಚ್ಛ ತ್ಯಾಜ್ಯ ಮುಕ್ತ ಕ್ಷೇತ್ರವಾಗಿ ಮಾಡಲಿಕ್ಕೆ ನಾವು ಅವರ ಮಾರ್ಗದರ್ಶನ ಕೇಳಿದ್ದೇವೆ. ಉಳ್ಳಾಲ ಕ್ಷೇತ್ರದಲ್ಲಿರುವಂತಹ 17 ಗ್ರಾಮ ಪಂಚಾಯತ್ಗಳನ್ನು ಒಗ್ಗೂಡಿಸಿಕೊಂಡು ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು, ಪತ್ರಕರ್ತರು ಎಲ್ಲರೂ ಒಗ್ಗೂಡಿ ಒಂದು ಅಭಿಯಾನ ರೀತಿಯಲ್ಲಿ ಮಾಡಿ ನಾವೀಗ ನರಿಂಗಾಣದಲ್ಲಿ ಒಂದು 90 ದಿವಸದ ಕಾರ್ಯಾಚರಣೆ ಶುರುವಾಗಿದೆ. 90 ದಿವಸದಲ್ಲಿ ನರಿಂಗಾಣವನ್ನು ಕಸಮುಕ್ತ ಗ್ರಾಮ ಮಾಡೋದ್ರ ಬಗ್ಗೆ ಸಂಕಲ್ಪ ಮಾಡಿದ್ದಾರೆ. ನಾನು ಶಾಸಕರ ಹತ್ರ ಕೇಳುವುದು, ನೂತನ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ನಿಮ್ಮ ಅಧ್ಯಕ್ಷತೆಯಲ್ಲಿ, ನಿಮ್ಮ ನೇತೃತ್ವದಲ್ಲಿ ಈ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರವನ್ನು, ಮಂಗಳೂರು ತಾಲೂಕನ್ನು ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ, ನಮ್ಮ ದೇಶದ ಮೊದಲ ತ್ಯಾಜ್ಯ ಮುಕ್ತ, ಸಂಪೂರ್ಣ ಕಸಮುಕ್ತ ಗ್ರಾಮ ತಾಲೂಕು ಮಾಡೋ ಬಗ್ಗೆ ನಿಮ್ಮ ಮಾರ್ಗದರ್ಶನ ಬೇಕು. ಆ ನಿಟ್ಟಿನ ನಮ್ಮ ಕೊನೆಯ ಒಂದು ಅಜೆಂಡಾ ಏನಂದರೆ ನಮ್ಮ ಸಂಸ್ಥೆಯ ಮೂಲಕ ಈ ತಾಲೂಕನ್ನು ಕಸಮುಕ್ತ ತಾಲೂಕು ಮಾಡಲಿಕ್ಕೆ ನಾವೊಂದು ವೃತ್ತದ ಥರ ಒಂದು ಮಿಷನ್ ಮೋಡಲ್ಲಿ ಕೆಲಸ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಈಗಾಗಲೇ ಮಾನ್ಯ ನಮ್ಮ ಗುರುಗಳು ಹೇಳಿದ್ದರು ನಿಮ್ಮ ಬಗ್ಗೆ. ಎಲ್ಲರೂ ಒಪ್ಪುವಂಥ ವ್ಯಕ್ತಿ, ನೀವು ಹೋಗದ ಸ್ಥಳ ಇಲ್ಲ, ಮನೆ ಇಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಥವಾ ನೀವು ಹೋಗದ ಸ್ಥಳ, ಮನೆ ಇಲ್ಲ ಅಂತ ಹೇಳ್ತಾರೆ. ಅದು ನಾವು ಬಹಳ ಖುಷಿ. ಮೊನ್ನೆ ನಂದಾವರಕ್ಕೆ ಹೋಗಿದ್ದೀರಿ, ಅಲ್ಲಿ ದೇವರ ದರ್ಶನ ಮಾಡಿದ್ದೀರಿ. ಅಂದರೆ ಈ ಥರ ವ್ಯಕ್ತಿ ತುಂಬ ಇಲ್ಲ. ನಾವು ದಿವಂಗತ ನಜೀರ್ ಸಾಬ್ ಒಟ್ಟು ಕೆಲಸ ಮಾಡಿದವರು.
ಒಬ್ಬ ಒಬ್ಬ ಅಪರೂಪದ ರಾಜಕಾರಣ ನಜೀರ್ ಸಾಬ್. ಇವತ್ತು ಎರಡನೇ ನಜೀರ್ ಸಾಬ್ ಥರ ನಮಗೆ ಕಂಡದ್ದು ಮಾನ್ಯ ಯು ಟಿ ಖಾದರ್ ಸರ್. ನಿಮ್ಮ ಹೆಸರು ನಜೀರ್ ಸಾಬ್ ರನ್ನು ಮೀರಿಸುವ ರೀತಿಯಲ್ಲಿ ನಿಮ್ಮೊಂದು ಒಂದು 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 ಉಳಿಯುತ್ತದೆ ಇಲ್ಲಿ ಚರಿತ್ರೆ, ಹೊಸ ಚರಿತ್ರೆ ನಿಮ್ಮಿಂದ ಆಗಬೇಕು. ಅದಕ್ಕೆ ತಾವು ಮೊದಲ ಆದ್ಯತೆ ಸ್ವಚ್ಛತೆಗೆ, ಎರಡನೇ ಆದ್ಯತೆ ನೀರಿಗೆ. ಥ್ಯಾಂಕ್ ಯು. ಧನ್ಯವಾದಗಳು. ಮುಂದಕ್ಕೆ ಒಂದು 2 ಮಾತಿಗಾಗಿ ನಮ್ಮ ಹರೇಕಳ ಹಾಜಬರು ಅವರಿಂದ ಮಾತಾಡಿಸಿದರೆ ತಪ್ಪಾಗ್ತದೆ. ಇವತ್ತು ಪದ್ಮಶ್ರೀ ಪುರಸ್ಕೃತರು, ಅದು ಮಾತ್ರ ಅಲ್ಲದೆ ನಮ್ಮ ಶಾಸಕರ ಸಂಪೂರ್ಣ ಸಹಕಾರದಲ್ಲಿ ಇವತ್ತು ಅವರಿಗೆ ಒಂದು ಪ್ರಶಸ್ತಿ ಕೂಡ ಉಳಿದು ಬಂದಿದೆ ಅಂತ ಹೇಳಲಿಕ್ಕೆ ಇಲ್ಲಿ ಖುಷಿ ಪಡ್ತೇವೆ. ಇವತ್ತು ಹರೇಕಳ ಹಾಜಬ ಅವರಿಂದ 2 ಶುಭ ನುಡಿಗಳು. ಒಂದು ಸಿಡ್ಕದಲ್ಲಿ ಇದ್ದೇನೆ. ಆಜಬ್ ಬಂದೆ ಅಕ್ತಿ 55-65 ವರ್ಷ ಯಾವ ವೇದಿಕೆಯಲ್ಲಿ ಇದ್ದುಕೊಂಡು ಮಾತಾಡೋ ಮನುಷ್ಯಲ್ಲ. ನಾನು ಸೆಟ್ನವರ ಭೂಮಿಯಲ್ಲಿ ಹುಟ್ಟಿದ್ದೇನೆ. ಆದರೆ ಇವತ್ತಿಗೆ ನನ್ನನ್ನು ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಜಿಲ್ಲಾ ಸನ್ಮಾನ್ಯ ಇ ಟಿ ಖಾದರ್ ಅವರ ತಂದೆ 72 ಶಾಸಕರು. ನಾನು ಸೆಟ್ನಾಮಲ ಭೂಮಿ ಹುಟ್ಟಿದ್ದಾನೆ. 2000 ಇಸ್ವಿಯಿಂದ ಸರ್ಕಾರಿ ಶಾಲೆಯನ್ನೇ ಇ ಟಿ ಬರೆದಿದ್ದವರು 28 ಮಕ್ಕಳನ್ನು ಸ್ಥಾಪನೆ ಮಾಡಿದರು. ಆ ನಂತರ ಇಂಥ ವೇದಿಕೆ ನನಗೊಂದು ಸಾಕ್ಷಿ ಆಯಿತು. ಗೌರವಾನ್ವಿತ ಶಾಸಕರ ನಮ್ಮ ಹೆಚ್ಚಿನ ಸ್ಪೀಕರ್ ಸಾಹೇಬರಂತ ಗೌರವಾನ್ವಿತ MLA ಹತ್ರ ನಾನು ಮನವಿ ಮಾಡ್ತೇನೆ. ಇನ್ನು ನಾನು ಈ ಗ್ರಾಮದಲ್ಲಿ ನಾನು ಶುಕ್ರವಾರ ಇಲ್ಲಿ 3 ಗಂಟೆವರೆಗೆ 8 ಗಂಟೆವರೆಗೆ ಇಲ್ಲಿ ಇದ್ದೆ. ಸನ್ಮಾನ್ಯ ಸ್ಪೀಕರ್ ಸಾಹೇಬ್ರ ಹತ್ರ ಒಂದು ಮನವಿ ಇರ್ತೇನೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಹೇಳಿಲ್ಲ, ನಾನು ಸಿಕ್ಕಿದ್ದೇನೆ. ಸನ್ಮಾನ್ಯ ಸ್ಪೀಕರ್ ಅವ್ರ ಹತ್ರ ಒಂದು ಮನವಿ ಮಾಡ್ತೇನೆ. ನಾನು ಈ ಅರೇಕಲ ಗ್ರಾಮದಿಂದ ಓಡಿಕೊಂಡು ಮಂಗಳೂರು ವಿಧಾನಸಭೆಯಿಂದ ಸೀದಾ ನಾನು ಸನ್ಮಾನ್ಯ ನಮ್ಮ ಗೌರವಾನ್ವಿತ ನನ್ನ ಜಿಲ್ಲೆ ಕರ್ನಾಟಕದ ಈ CM ಮನೆ ಬಾಗಿಲು ನಾನು ಹೋಗಿದ್ದೇನೆ. ನಿನ್ನೆ ಮುಖ್ಯಮಂತ್ರಿ ಮನೆ ಬಾಗಿಲಿಂದ ಮುಖ್ಯಮಂತ್ರಿ ಈ ಬಡವಾಗಿ ನಿಮ್ಮ ಹತ್ರ ಒಂದು ಹೇಳಲಿಕ್ಕೆ ನಾಗರಿಕ ಸಮಸ್ಯೆ ಕೈ ಎತ್ತುತ್ತೇನೆ. ಶಾಸಕರು ನಮ್ಮ ಜಿಲ್ಲೆಯ ಗ್ರಾಮ ಪಂಚಾಯತ್ ಅರೆಕಳದ ಪ್ರಥಮ ಕೈ ತೋರಿಸ್ತೇನೆ. ನಮಗೆ ಇಲ್ಲಿ ಭಾಳ ಅವಶ್ಯಕತೆ. ಇಂಥ ಒಂದು ಸುಂದರವಾದ ವೇದಿಕೆ ಇಲ್ಲಿ ಮೂಡಿ ಬಂತೇನೆ. ಎಲ್ಲರ ಮನೆ ಇದು. ಒಂದು ಕಾಲದಲ್ಲಿ ನಮ್ಮ ಗೌರವಾನ್ವಿತ ನಮ್ಮ ಇವರು ರಾಮಕೃಷ್ಣ ಪ್ರೌಢಶಾಲೆ ಮುಖ್ಯಗಳು ಯಾವಾಗಲೂ ಜಗಳಾಟ ಇದ್ದ ಸಾಲ ಇವತ್ತಿಗೆ ನಮ್ಮ ಈ ಗ್ರಾಮದ ಮನೆ ಎಲ್ಲರ ಮನೆ ಸುಂದರವಾಗಿ ಬೆಳೆದಿದೆ. ಇನಿ ಕೂಡ ಬೆಳೆ. ಯಾಕೆಂದರೆ ನಾನು 3:50ಕ್ಕೆ ನಾನು ಎಲ್ಲಿದ್ದೆ ರಾತ್ರಿ 3:30 ಗಂಟೆ 4 ಗಂಟೆಗೆ ನಾನು 5 ಮಿನಿಟಲ್ಲಿ ಒಬ್ಬ ಬಡವಾಗಿ 4 ಗಂಟೆಗೆ ನನ್ನ ಮನೆ ಬಾಗಿಲು ಎಲ್ಲಿಂದ ನಾನು ಹಾಗೆ ಬರಬೇಕಿತ್ತು. ಎಲ್ಲಿಂದ ಬೀಸರೋಣದ ಇಲ್ಲಿವರೆಗೂ 8 ಮಿನಿಟಲ್ಲಿ ಬಂದಿದ್ದೇನೆ. ಯಾಕೆ ಮಲಗಿಕೊಂಡು ಇವತ್ತು ಸುಂದರವಾದ ಈ ನದಿಯಲ್ಲಿ ಇಲ್ಲಿ ಮುಟ್ಟಿದ್ದೇನೆ. ಆದರೆ ಹೌದು ಬಿಡಿಸಿಯಲ್ಲಿ ಸುಂದರವಾದ 8 ಮಿನಿಟಲ್ಲಿ ಇದು ಯಾಕೆ ಅಂತ 2 ದಿವಸ ಇದರೆಲ್ಲ ಎಲ್ಲೆಲ್ಲಿ ಓಡಾಡ್ತೆ ಮನುಷ್ಯ. ಆದರೆ ಒಂದು ಮನವಿ ನನ್ನನ್ನು ಕೂಡ ಆಜಬ್ ಬಂದಾಗ್ತಿ ಅರೆಕಲದ ಹುಟ್ಟಿ ಬೆಳೆದು ದೇಶದ ಬೇರೆ ಬೇರೆ ಜನರಿಂದ ಅವಕಾಶ ಸಿಕ್ಕಿತು. ನಾನು ನಿಮ್ಮ ತಂದೆ ಹೆಸರಲ್ಲಿ 72 1 ಎಕರೆ ಜಮೀನು ಸೇರಿಕೊಂಡು ಸೆಟ್ನಾವಳ ಭೂಮಿ ಇಟ್ಟು 72 ಆದ ನಂತರ ನನ್ನ ತಂದೆಗೆ 1 ಎಕರೆ ಸರ್ ಒಂದು ಈ ಸಂದರ್ಭದಲ್ಲಿ ಹೇಳಿಕೆ ಪ್ರಶ್ನೆ 2004 ಸೆಪ್ಟೆಂಬರ್ 16 ತಾರೀಕಿಗೆ ನನ್ನನ್ನು ವಸಂತಿಕ ಅಂತ ಪತ್ರಿಕೆ ಗುಡಿಸಿದ್ದು ನೋಡಿ. 2013 ನಿಮಗೆಲ್ಲರೂ ಗೊತ್ತಿದೆ CNI ಬಣ್ಣ ಯಾವುದು ಕೊಟ್ಟು ಆಗ ನನಗೆ ಗೌರವಾನ್ವಿತ MLA UT ಶಾಸಕರು ತಂದೆ. ಅದೇ ವರ್ಷ ಅರೆಕಲ್ಗೆ ಅವರು ಪ್ರಥಮ MLA ಆದ ನಂತರ PUC ಅಲ್ಲ ಹೈಸ್ಕೂಲ್ ತಂದರು. 2000 ಹೈಸ್ಕೂಲ್ ಮತ್ತೆ ನಾನು ಕಲಿಯಿದ್ದೇನೆ. ಅಜ್ಜಬ್ಬ ಬಡತನ ಇದ್ದ ಅಜ್ಜಬ್ಬ 2013 ಮಾನ್ಯ ಮುಖ್ಯಮಂತ್ರಿ ಇದೇ ಸರ್ಕಾರ ಕರ್ನಾಟಕ ಇರುವಾಗ 2013 ಒಬ್ಬ ಬಡವಗೆ ಜಿಲ್ಲೆಯಿಂದ 2013 ರಾಜ್ಯೋತ್ಸವ ಕೊಟ್ಟು. ಇನ್ನು ನಾನು ಮುಖ್ಯಮಂತ್ರಿ ಕೂಡ ಹೇಳಿದ್ದೇನೆ. ಯಾಕೆಂದರೆ ರಾಜ್ಯೋತ್ಸವ ಕೊಟ್ಟು ಇವತ್ತಿಗೆ ಒಬ್ಬ ಸಾಮಾನ್ಯ ನಡೆಸಿ 100 ಕೋಟಿ 30 ಜನರಲ್ಲಿ ಅರೆಕಲದ ಹುಟ್ಟಿ ಬೆಳೆದ ಮನುಷ್ಯಗೆ ದೇಶದ ಪ್ರಧಾನಮಂತ್ರಿ ರಾಜ್ಯೋತ್ಸವ CNI ಬ್ಯಾಂಡ್ ಅಲ್ಲ ಪದ್ಮಶ್ರೀ ಕೊಟ್ಟು ಪ್ರಧಾನಮಂತ್ರಿ ರಾಷ್ಟ್ರಪತಿ ಪದ್ಮಶ್ರೀ ಕೊಟ್ಟು. ಇವತ್ತಿಗೂ ನಾನು ಮಾನ್ಯ ನಮ್ಮ ಸ್ಪೀಕರ್ ಸಾರ್ ಹತ್ರ ಹೇಳಿದ್ದೇನೆ. ಅರೆಕಲದ 2013 ಜಿಲ್ಲಾ ಉಸ್ತುವಾರಿ ಸಚಿವರಾದರೂ ಕೂಡ ನಾನು PUC ಕೇಳಿದ್ದೇನೆ. ಆದರೆ ಎಲ್ಲಿ ಮಾಡೋದು ನನ್ನ ಶಾಸಕರು ಕೈ ನೀಡಿದರು. ಆಗ ಜಿಲ್ಲಾ ಉಸ್ತುವಾರಿ ಸಚಿವರು ಆಗ ಅವರೇ ಇವತ್ತಿಗೆ ದೇಶದ ಸ್ಪೀಕರ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಿದ್ರೆ. ಈ ಗ್ರಾಮ ಪಂಚಾಯತ್ 190 ಮಕ್ಕಳು ಈ ಶಾಲೆಯಲ್ಲಿ ಇದ್ದಾರೆ. ಇದರ ಗೌರವಾಧ್ಯಕ್ಷರು ಕೂಡ ನಮ್ಮ ಮುಸ್ತಫ ಅವರು ಕೂಡ UT ಫರೀದ್ ಅವರು ಕೂಡ ಅಧ್ಯಕ್ಷರು ಕೂಡ UT ಖಾದರ್ ಅವರೇ ಅಲ್ಲ ಸ್ಪೀಕರ್ ಅವರೇ. ಅವರು ತಂದೆ ಮಾಡಿದ ಕೆಲಸ ಆದ ಕಾರಣ ಮುಂದಿನ ದಿನದಲ್ಲಿ ಈ ಶಾಲೆ ಒಲಿಬೇಕು. ಮುಂದಿನ ದಿನದಲ್ಲಿ ನಮ್ಮ ಅರೆಕಲ್ ಗ್ರಾಮದಲ್ಲಿ ಎಲ್ಲ ಬಡ ಮಕ್ಕಳು ಮುಂದಿನ ಪಿಸ್ಕನ್ನು ನೋಡಿ ಉನ್ನತ
ಉನ್ನತ ಶಿಕ್ಷಣ ಅಲ್ಲ, ಆದರೆ ಆ ಥರದ್ದು ಇದ್ದಾರೆ. ನನಗೆ ಮುಂದೆ ಹೋಗಲಿಕ್ಕೆ ಶಿಕ್ಷಣ ಹೌದು ಸರ್, ಮುಂದೆ ವರ್ಷ. ಆದರೆ ನಾನು ಯಾವ ಶಾಲೆಯಲ್ಲಿ ಓದ ಮಣಿಸಲ್ಲ, ಆದರೆ ಕೈ ನೀಡುತ್ತೇನೆ ಮಾನ್ಯ ಶಾಸಕರ ಹತ್ರ. ಈ ಜಿಲ್ಲೆಯ ಉಪ ಕಾರ್ಯದರ್ಶಿ ಇದೆ, ಇನ್ನೂ ಕೂಡ ನಮ್ಮ ಒಳ್ಳೆಲ್ಲ ಅಧಿಕಾರಿ ಆಗಿ ಓದವರು ಇದ್ದರೆ ಆ 1 ಎಕರೆ 33 ಸೆನ್ಸ್ ಸರ್ಕಾರಿ ಶಾಲೆಗೆ ಕಾಡಿ ಬೇಡಿ ಮಾಡಿದ ಶಾಲೆ. ಪಿ ಕಾಲೇಜಿಗೆ 1 ಎಕರೆ 30 ಸೆನ್ಸ್ ಸ್ಥಳ ಕೂಡ ಮಂಜೂರಾತಿ ಆಗಿದೆ. ಹಲವಾರು ಲಕ್ಷಗಟ್ಟಲೆ ಸಹಾಯ ಅದನ್ನಿಲ್ಲ, ಹಲವಾರು ಲಕ್ಷಗಟ್ಟಲೆ ಕೊಟ್ಟು ಈ ಶಾಲೆಯನ್ನು ಅಲ್ಲಿ ಮಾಡಿದೆ. ಆದರೆ ಮುಂದಿನದಲ್ಲಿ ಒಳ್ಳೆ ಮಕ್ಕಳ ಬೋಸಾಗಿ ಈ ಶಾಲೆಗೆ ನಿಮ್ಮ ಸಹಕಾರ ಸಹಾಯ ಈ ಗ್ರಾಮ ಪಂಚಾಯತ್ ನನ್ನ ಒಂದು ಗೌರವಾನ್ವಿತ ಇಲ್ಲಿಯ ಇವತ್ತಿನ ಈ ಗ್ರಾಮದ ಪ್ರಜೆಯಾಗಿ ನಮ್ಮ ಮುಂದಿನದಲ್ಲಿ ಈ ಗಿಲಮ್ಮ ಕೂಡ ಬೆಲೆಯಲ್ಲಿಂತೆ ಹಾರೈಸಿದೆ. ನಿಮ್ಮ ಪ್ರೀತಿ ವಿಶ್ವಾಸ ಆದ್ಯಬೊಮ್ಮರೆಯಲ್ಲಿ. ಆತ್ಮೀಯರೇ, ನಾವೆಲ್ಲರೂ ಈಗ ಬಹಳ ಕಾತುರದಿಂದ ಕಾಯ್ತಾ ಇರುವಂತಹ ಮಾನ್ಯ ವಿಧಾನಸಭಾ ಅಧ್ಯಕ್ಷರು, ಸಭಾಪತಿಗಳು ಎಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಮಾಡ್ತಾರೆ. ಬಹುಶಃ ಇವತ್ತು ಬೆಳಿಗ್ಗೆ ಬಾಂಬೆಯಿಂದ ಬಹುಶಃ 6 ಗಂಟೆಗೆ ಬೆಳಿಗ್ಗೆ ಬಂದು 3 ಗಂಟೆಗೆ ಹೊರಟು ಬಂದಾಗ ಜನ ಇದ್ದ ಕಾರಣ ಅಲ್ಲಿ ಬಿಟ್ಟು ಬರಲಿಕ್ಕೆ ಆಗಲಿಲ್ಲ. ಬರುವಾಗ ಸ್ವಲ್ಪ ತಡವಾಗಿದೆ, ನಿಮ್ಮೆಲ್ಲ ಕ್ಷಮೆ ನಾನು ಕೇಳ್ತೇನೆ. ಎರಡನೇದಾಗಿ ನನಗೆ ಅತ್ಯಂತ ಸಂತೋಷವಾಗ್ತದೆ. ಇವತ್ತು ಬಹುಶಃ ಸುಸಜ್ಜಿತವಾದ ಭವಿಷ್ಯ ದಿನಗಳಲ್ಲಿ ಹರೇಕಳ ಗ್ರಾಮದ ಪ್ರತಿಯೊಂದು ಗ್ರಾಮಕ್ಕೆ ಮತ್ತು ಊರಿಗೆ ಪ್ರಯೋಜನ ಆಗುವಂತಹ ಘನತ್ಯಾಜ್ಯ ಘಟಕ ಇವತ್ತು ಪ್ರಾರಂಭ ಆಗಿದೆ. ಘನತ್ಯಾಜ್ಯ ಘಟಕ ಪ್ರಾರಂಭ ಆಗಬೇಕಾದ್ರೆ ಇವತ್ತು ಬಹಳ ಸುಲಭವಾಗಿ ಕಾಣ್ತದೆ, ಅದು ಅಷ್ಟು ಸುಲಭ ಆಗಲಿಲ್ಲ. ಯಾಕೆ? ಗ್ರಾಮ ಪಂಚಾಯತ್ನವರು ಸರಿಯಾದ ಜಾಗವನ್ನು ಗುರುತಿಸಬೇಕು. ಅದರ ನಂತರ ತಹಶೀಲ್ದಾರ್ಗೆ AC ಕಚೇರಿ ಅಲ್ಲಿಗೆ ಓಡಾಡಿಕೊಂಡು ಅದರ ಪಂಚಾಯತ್ ಹೆಸರಿಗೆ ಘಟಕದ ಹೆಸರು ಅದನ್ನು RTC ಮಾಡಬೇಕು. ತದನಂತರ ಯಾರ ಒಂದು ಅಬ್ಜೆಕ್ಷನ್ ಇಲ್ಲದೆ ಅವನು ಘನತೆ ಘಟಕ ಮಾಡುವಂಥ ಒಪ್ಪಿಗೆ ಗ್ರಾಮದಲ್ಲಿ ಸಿಗಬೇಕು. ಸುಸಜ್ಜಿತವಾದ ದುಡ್ಡು ಬರದೆ ಸ್ವಲ್ಪ ದುಡ್ಡು ಬಂದರೂ ಕೂಡ ಗುತ್ತಿಗೆದಾರನ್ನು ಹಿಡಿದುಕೊಂಡು ಸರಿಯಾಗಿ ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳಿ ಆ ಒಂದು ಕೆಲಸ ಮಾಡುವಂಥ ಒಂದು ವಿಶೇಷವಾದ ಪ್ರಯತ್ನದ ಮೂಲಕ ಅದು ಬಂದು ಎದ್ದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಸದವಕಾಶವನ್ನು ಕೊಟ್ಟಾಗ ಇದರ ಪ್ರಯೋಜನ ಪಡೆದುಕೊಂಡು ಇದನ್ನು ಮುಂದುವರಿಸಿಕೊಂಡು ಹೋಗೋ ಜವಾಬ್ದಾರಿ ಈ ಊರಿನ ಪ್ರತಿಯೊಬ್ಬರ ಮನೆಯ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಪ್ರತಿಯೊಬ್ಬರ ಮನೆಯ ಜವಾಬ್ದಾರಿ. ಘನತ್ಯಾಜ್ಯ ಎಲ್ಲ ಸಂಬಂಧಪಟ್ಟಾಗೆ ಪ್ರತಿಯೊಬ್ಬ ಜನಸಾಮಾನ್ಯರು, ಸಂಘ ಸಂಸ್ಥೆಯರು, ಮನೆಯವರು ಸಹಕಾರ ಇದಕ್ಕೆ ಕೊಡದಿದ್ದರೆ ಬರೀ ಪಂಚಾಯತ್ ಮೆಂಬರಿಂದ, ಅಧ್ಯಕ್ಷರಿಂದ ಅಥವಾ ಶಾಸಕರಿಂದ ಎಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ನೀವು ಕಟ್ಟಿ ಮತ್ತೆ ಜನ ಅಲ್ಲಿ ಆಸಾದ ಅಲ್ಲಿ ಬಿಸಾಡಿ ಹೋಗ್ತಾರೆ. ನನಗೆ ದೊಡ್ಡ ದುರಂತ ಏನಂತ ಹೇಳಿದರೆ ಬಡವರು ನಡ್ಕೊಂಡು ಹೋಗೋರು ಸರಿಯಾಗಿ ಡಬ್ಬಿಗಾಗಿ ಹೋಗ್ತಾರೆ. ಈ ಕಾರಲ್ಲಿ ಹೋಗೋರು ಪುಡಿಸೋತಿಲ್ಲ, ಗ್ಲಾಸಿಂದಲೇ ಬಿಸಾಡಿಕೊಂಡು ಹೋಗೋದು. ಇವರಿಗೆ ಎಜುಕೇಷನ್ ಪಡೆದವರ ಸಮಸ್ಯೆ ಇವತ್ತು ಜಾಸ್ತಿ ಆಗೋದು ವಿಚಾರ. ಒಂದು ಇಳಿದು ಹೋಗಿ ಹಾಕುವಂಥ ವ್ಯವಸ್ಥೆ ಕೂಡ ಇಲ್ಲ. ಆ ಬೈಕಲ್ಲಿ ಹೋಗೋದು ಬಿಸಾಡಿಕೊಂಡು ಹೋಗುವಂಥ ಒಂದು ಅವಕಾಶ. ಆದ ಕಾರಣ ಇದೊಂದು ಮಾದರಿಯ ಅವಕಾಶ ಆಗಲಿ. ಇದು ಬಹುಶಃ ಸ್ವಚ್ಛತೆಗೆ ವಿಶೇಷದ ಮಹತ್ವದ ಘಟಕವಾಗಿ ಬಂದು ಈ ಊರು ಈಗಾಗಲೇ ಶ್ರೀನಿವಾಸ್ ಹೇಳಿದಾಗೆ ಅತ್ಯಂತ ಸುಂದರವಾದ, ಅತ್ಯಂತ ಒಂದು ಸುಸಜ್ಜಿತವಾದ ಮತ್ತು ಘನತ್ಯಾಜ್ಯಕ್ಕೆ ಮಾದರಿಯಾದ ಗ್ರಾಮವಾಗಿ ಪರಿವರ್ತನೆ ಇವತ್ತು ಆಗಲಿ ಅಂತ ನಾನು ಎಲ್ಲರಿಗೂ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಈ ಒಂದು ಎಲ್ಲಕ್ಕೆ ಅತ್ಯಂತ ಯಶಸ್ವಿ ಆಗುವಂಥ ವಿಚಾರ ಇವತ್ತು ಆಗುವಂಥ ವಿಚಾರ ಆಗಲಿ. ಘನತ್ಯಾಜ್ಯ ಸಂಬಂಧಪಟ್ಟಾಗೆ ಇದು ಸಾಮಾಜಿಕವಾದ ಸಮಸ್ಯೆ. ಇದು ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಗೆ ಸಮಸ್ಯೆ ಇವತ್ತಿದ್ದೇ ಇದೆ. ಬೆಂಗಳೂರಿನಂಥ ನಗರದಲ್ಲಿ ಕೂಡ ಎಷ್ಟು ನಗರ ಬೆಳೀತದೆ ಅಷ್ಟು ಈ ಸಮಸ್ಯೆ ಕೊಳಚೆ ಪ್ರದೇಶ ಮತ್ತು ಘನತ್ಯಾಜ್ಯ ಅಷ್ಟು ಇದು ಪರಿಸ್ಥಿತಿ ಇವತ್ತು ಜಾಸ್ತಿ ಆಗ್ತಾ ಬರ್ತದೆ. ಅದಕ್ಕಾಗಿ ಎಲ್ಲ ಸಂಘ ಸಂಸ್ಥೆಯವರು ಪ್ರತಿಯೊಂದು ಮನೆಗೂ ಜಾಗೃತಿ ಮೂಡಿಸಿಕೊಂಡು ಹೋಗುವಂಥ ಅವಕಾಶ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇಲ್ಲಿ ಮೂಲಭೂತವಾದ ಸೌಕರ್ಯ ಸಂಬಂಧಪಟ್ಟಾಗೆ ಬಹುತೇಕ ಎಲ್ಲ ಮೂಲಭೂತ ಸೌಕರ್ಯ ಒಂದು ಗ್ರಾಮದ ಒಂದು ಕಾಲದಲ್ಲಿ ಸರಿಯಾದ ಗ್ರಾಮ ಪಂಚಾಯತ್ ಕಟ್ಟಡ ಇಲ್ಲ ಅಂತೇಳಿ ಒಂದು 2-3 ತಿಂಗಳ ಕೊರತೆ ಇತ್ತು. ಈ ಗ್ರಾಮ ಪಂಚಾಯತಿ ಕಟ್ಟಡ ಅಲ್ಲ, ಯಾವುದೇ ಒಬ್ಬ PDO ಕೂಡ ಬಂದು ನಮಸ್ಕಾರ ನನಗೆ ಯಾವುದಾಗಲಿ ನನಗೆ ಅರಕಲೊಂದು ಬೇಡ ಅಂತೇಳಿ ಓಡಿ ಹೋಗುವಂಥ ಪರಿಸ್ಥಿತಿ. ಎಲ್ಲಿ ಸುಳ್ಯಕ್ಕೆ ಬೇಕಾದ್ರೆ ಆಗಲಿ ಚಿಂತೆ ಇಲ್ಲ, ನಾನು ಹೋಗ್ತೇನೆ, ಅರೆಕಲೆಗೆ ನಾನು ಹೋಗುವುದಿಲ್ಲ ಅಂತೇಳಿ ಯಾರನ್ನು ಕೇಳಿದರೂ ಕೂಡ ಬರದೊಂದು ಕಾಲಘಟ್ಟ ಇತ್ತು. ಆದರೆ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಊರವರೆಲ್ಲ ಒಗ್ಗಟ್ಟಿನಿಂದ
ಯಾವೊಂದು ಭಾವನೆ ಜನರ ಮೇಲೆ ಇತ್ತ ಅಧಿಕಾರಿಗಳ ಮೇಲೆ ಬರೀ 2-3 ವರ್ಷದಲ್ಲಿ ಇಡೀ ಭಾವನೆಗಳನ್ನೇ ಬದಲಾವಣೆ ಮಾಡಿ ಈ ಎಲ್ಲರೂ ಕೂಡ ಹರೇಕಳ ಗ್ರಾಮ ಪಂಚಾಯತ್ ಬರಲಿಕ್ಕೆ ತಯಾರಾದಂಥ ವಾತಾವರಣ ನಿರ್ಮಾಣ ಮಾಡಿದರೆ ನಿಮ್ಮೆಲ್ಲ ಒಂದು ಗೌರವ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಲ್ಲಿ ಅಲ್ಲಿ ಇಡೀ ಕ್ಷೇತ್ರ ಗ್ರಾಮ ಪಂಚಾಯತ್ ಚೆನ್ನಾಗಿತ್ತು, ನಮ್ಮ ಕ್ಷೇತ್ರ ಗ್ರಾಮ ಪಂಚಾಯತ್ ನೋಡಲಿಕ್ಕೆ ಅದಕ್ಕೆ ಕೂಡ ಬೇಸರ ಆಗುವಂಥ ಪರಿಸ್ಥಿತಿಯಲ್ಲಿತ್ತು. ಇವತ್ತು ಸುಸಜ್ಜಿತವಾದ ಒಂದು ಗ್ರಾಮ ಇಡೀ ರಾಜ್ಯದಲ್ಲೇ ಮತ್ತು ದೇಶದಲ್ಲೇ ಮಾದರಿಯಾದಂಥ ಒಂದು ಗ್ರಾಮ ಪಂಚಾಯತ್ ಇವತ್ತು ಇಲ್ಲಿ ತಲೆ ಎತ್ತಿ ಇವತ್ತು ನಿಂತಿದೆ. ಬಹುಶಃ ನಿಮ್ಗೆ ಆ ಕಡೆ ಈ ಕಡೆ ಸಂಚಾರ ಆಗಲ್ಲ ಅಂತೇಳಿ ಇಡೀ ರಾಜ್ಯ ಮಟ್ಟದಲ್ಲೇ ಅತ್ಯುತ್ತಮವಾದ ಸಣ್ಣ ನೀರ ಇಲಾಖೆ ಅಂತ ಬ್ರಿಡ್ಜ್ ಕಮ್ ಬ್ಯಾರೇಜ್ ಎಲ್ಲಿ ಅದಿದ್ದರೆ ಅದು ಹರೇಕಳದಲ್ಲಿ ಇವತ್ತು ನಿರ್ಮಾಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇಲ್ಲಿ ಆಸ್ಪತ್ರೆ ಇಲ್ಲ, ಒಂದು ಆಸ್ಪತ್ರೆ ಬರಬೇಕಾದ್ರೆ ಇಲ್ಲಿ ಜನಸಂಖ್ಯೆ ಅಷ್ಟೇ ಬೇಕು. ಈಗಾಗಲೇ ಪಾವೂರಲ್ಲಿ ಒಂದಿದೆ, ಇನ್ನೊಂದು ಅಮಲಮೂರು ಗ್ರಾಮದಲ್ಲಿ ಒಂದಿದೆ. ಈ ಗ್ರಾಮಕ್ಕೆ PSC ಬರಲಿಕ್ಕೆ ಸಾಧ್ಯವಿಲ್ಲದಂಥ ವಿಚಾರ ಇದೆ ಸಂಬಂಧಪಟ್ಟ ಹಾಗೆ. ಆಗ ಬಹುಶಃ ಈ ಬ್ರಿಡ್ಜ್ ನಿರ್ಮಾಣ ಮಾಡಿದಂಥ ಜಿ ಶಂಕರ್ ಕೇಳಿದಾಗ ನಾನು ನಿಮಗೊಂದು ಹಾಲ್ ಕಟ್ಟಿ ಕೊಡ್ತೇನೆ ಅಂತ ಹೇಳಿದಾಗ ನಾವೆಲ್ಲ ಸೇರಿ ಚರ್ಚೆ ಮಾಡಿದ ನಮಗೆ ಹಾಲ್ ಬೇಡ, ನಮಗೊಂದು ಆಸ್ಪತ್ರೆ ಕಟ್ಟಿ ಕೊಡಲಿ ಅಂತ ಹೇಳಿ ಬಹುಶಃ ಇವತ್ತು ಮಾದರಿಯಾದಂಥ ಗ್ರಾಮಕ್ಕೆ ಇಡೀ ನಮ್ಮ ರಾಜ್ಯದಲ್ಲಿ ಒಂದು ಗ್ರಾಮಕ್ಕೆ ಸೀಮಿತವಾಗಿರುವಂತಹ ಒಂದು ಪಂಚಾಯತ್ ಮುಖಾಂತರ ನಡೆಸಲ್ಪಡುವಂತಹ ಒಂದು ಆಸ್ಪತ್ರೆ ಇದ್ದರೆ ಅದು ಹರೇಕಳ ಗ್ರಾಮ ಪಂಚಾಯತಲ್ಲಿ ಹೆಮ್ಮೆ ಪಡೆಯುವಂಥ ವಿಚಾರ ಇವತ್ತು ಆಗಬೇಕು. ಅದು ಎಷ್ಟು ಸಂತೋಷ ವಿಚಾರ ಅಂತ ಹೇಳಿದರೆ ಈ ಯಾರು ಇವತ್ತು ಎಲ್ಲಿಯಾದರೂ ಗುತ್ತಿಗೆಗಾರ ಯಾರು ಕೆಲಸ ಮಾಡ್ತಾರೆ ಎಮ್ಮೆ ಮುಗಿಸಿ ಹೋಗ ಮಾರ ಇವನ್ನ ಕಿರುಕುಳ ಬೇಡ ಅಂತೇಳಿ ಅರ್ಧಂಬರ್ಧ ಮಾಡಿ ಹೋಗುವಂಥ ವಿಚಾರ ಇವತ್ತು ಇರುವಂಥದ್ದು. ಆದರೆ ಇವತ್ತು ಅಷ್ಟು ದೊಡ್ಡ ಗುತ್ತಿಗೆದಾರರು ಈ ಬ್ರಿಡ್ಜ್ ಮಾಡುವಾಗ ಅಷ್ಟು ಸಂತೋಷ ಮುಗಿಸಿದ್ದು ಮಾತ್ರ ಅಲ್ಲ, ಈ ನಿಮ್ಮ ಗ್ರಾಮ ಅಧ್ಯಕ್ಷರ ಸದಸ್ಯರ ಊರವರೆಲ್ಲರ ಸಹಕಾರದಿಂದ ಅವರಿಗೆ ಸಂಪೂರ್ಣವಾದ ಸಹಕಾರ ಕೊಟ್ಟು ಅವ್ರಿಗೆ ಯಾವುದೇ ಒಂದು ಕಿರುಕುಳ ಇವತ್ತು ಇಲ್ಲದೆ ಇವತ್ತು ಅವರಿಗೆ ಆ ಕೆಲಸ ಮುಗಿಸಿ ಸಹಕಾರ ಕೊಟ್ಟ ಕಾರಣ ಆ ಫ್ರೀಯಾಗಿ ಇವತ್ತು ಕಟ್ಟುವಂಥ ಕಟ್ಟಡ ಎಲ್ಲರಿಗೂ ಕೂಡ ಒಂದು ಮಾದರಿಯಾದಂಥ ಹೇಳಲಿಕ್ಕೆ ನಾನು ಇವತ್ತು ಬಯಸ. ಯಾರು ಫ್ರೀಯಾಗಿ ಕಟ್ಟಿ ಕೊಡ್ತಾರೆ? ಅದಕ್ಕಾಗಿ ಬಹುಶಃ ಬೇರೆ ಬೇರೆ ಆರೋಪಗಳು ಚುನಾವಣೆಯಲ್ಲಿತ್ತು, ಆ ಬ್ರಿಡ್ಜಲ್ಲಿ ಹಾಗಾಗಿದೆ, ಬ್ರಿಡ್ಜಲ್ಲಿ ಹೀಗಾಗಿದೆ ಅಂತೇಳಿ. ಬ್ರಿಡ್ಜಲ್ಲಿ ಏನು ಕಮಿಷನ್ ಇದ್ದರೆ ಅದು ಊರಿಗೆ ಆಗುವಂಥ ಆಸ್ಪತ್ರೆಯಲ್ಲಿ ಆಗಿದೆ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರು ಕೂಡ ಕೈ ಚಾಚುವಂಥ ಯಾವುದೇ ಪರಿಸ್ಥಿತಿ ಅಗತ್ಯವಿಲ್ಲ, ಯಾರು ಕೂಡ ಯಾರು ಕೂಡ ಮಾಡಲಿಲ್ಲ. ಮಾಡಿದರೆ ಅವರಲ್ಲಿ ಬಂದು ಕಟ್ತಾರ 1 ಕೋಟಿದ ಆಸ್ಪತ್ರೆ ಕಟ್ಟಿ ಕೊಡ್ತಾರೆ ಫ್ರೀ. ಯಾಕೆ ಕಟ್ಟಿ ಕೊಡ್ತಾರೆ? 2.5 ಕೋಟಿದು ಯಾಕೆ ಕಟ್ಟಿ ಕೊಡ್ತಾರೆ? ನಾನು ಇಷ್ಟು ದೊಡ್ಡ ಕೆಲಸ ನಮಗೆ ಯಾರು ಕೂಡ ಕಿರುಕುಳ ಕೊಡಲಿಲ್ಲ, ನಾನು ಬೇರೆ ರಾಜ್ಯದಲ್ಲಿ ಏನಾದರೂ ಮಾಡಬೇಕಿದ್ರೆ ನನಗೆ ಭಾಳಷ್ಟು ಇವತ್ತು ಇದಾಗ್ತಿತ್ತು ಅಂತ ಲೆಕ್ಕ ಮಾಡಿ ಇವತ್ತು ಶಾಶ್ವತವಾಗಿ ನೆನಪಿಡುವಂಥ ಇವತ್ತು ಕೆಲಸ ಮಾಡಿಕೊಡುವಂಥ ವಿಚಾರ ಇವತ್ತು ಆಗಿದೆ. ಇದಕ್ಕಾಗಿ ಇಡೀ ನಾವು ಗ್ರಾಮಸ್ಥರು ನಾವೆಲ್ಲ ನಮಗೆ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಈ ಊರಿಗೆ ಯಾವುದು ಬೇಕೋ ಮೂಲಭೂತ ಸೌಕರ್ಯ ಎಲ್ಲ ಕೂಡ ಗ್ರಾಮಕ್ಕೆ ಇವತ್ತು ಆಗಿದೆ. ಇನ್ನು ಊರವರ ಕೈಯಲ್ಲಿ ಇವತ್ತಿದೆ. ಊರವರ ಕೈಯಲ್ಲಿ ಇವತ್ತು ಹೇಗಿದೆ ಅಂತ ಹೇಳಿದರೆ ಈ ಊರು ಅತ್ಯಂತ ಸಾಮರಸ್ಯದ ಸೋದರತೆಯ ಪ್ರೀತಿಯ ಊರಾಗಿ ಪರಿವರ್ತನೆ ಮಾಡಲಿಕ್ಕೆ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಜೀವನ ಮಾಡುವಂಥ ಮನೋಭಾವವನ್ನು ಪ್ರತಿಯೊಂದು ಮನೆಯವರು ಮತ್ತು ಗ್ರಾಮಸ್ಥರು ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹರೇಕಳ ಗ್ರಾಮದ ಶಕ್ತಿ ಯಾವುದಂತ ಹೇಳಿದರೆ ಹರೇಕಳ ಗ್ರಾಮದ ಒಗ್ಗಟ್ಟೆ ಹರೇಕಳ ಗ್ರಾಮದ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದು ಯಾವೊಂದು ಒಗ್ಗಟ್ಟನ್ನು ಎಲ್ಲ ಹಿರಿಯರ ಮುಖಾಂತರ ಏನು ನೀವು ಕಾಪಾಡಿಕೊಂಡು ಬಂದಿದ್ದೀರಾ, ಹಿರಿಯರು ಏನೊಂದು ನೀವು ಗ್ರಾಮಕ್ಕೆ ದೊಡ್ಡ ಮಟ್ಟದ ಆ ಒಂದು ಫೌಂಡೇಶನ್ ಹಾಕಿದ್ದೀರಾ, ನೀವೆಲ್ಲ ಯುವ ಜನಾಂಗ ಅದನ್ನು ಮುಂದೆ ತಗೊಂಡು ಹೋಗಿ ಹಿರಿಯರ ಸಹಕಾರ ಪಡೆದುಕೊಂಡು ಮಾರ್ಗದರ್ಶನ ಧಾರ್ಮಿಕ ಸಹಕಾರ ಪಡೆದು ಒಂದು ಉತ್ತಮವಾದ ಸಾಮರಸ್ಯದ ಒಂದು ಗ್ರಾಮ ನಿರ್ಮಾಣ ಮಾಡುವಂಥ ಬೇಕು. ಸಣ್ಣ ಪುಟ್ಟ ವಿಚಾರಗಳು ಪ್ರತಿಯೊಂದು ಮನೆಯಲ್ಲೂ ಬರ್ತದೆ, ಪ್ರತಿಯೊಂದು ಸಂಘ ಸಂಸ್ಥೆಯಲ್ಲೂ ಬರ್ತದೆ, ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಬರ್ತದೆ, ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಬರ್ತದೆ. ಬಂದಾಗ ಅದನ್ನು ಹೇಗೆ ನಿಭಾಯಿಸಿಕೊಂಡು ಹೋಗಬೇಕಂತ ಇರುವಂಥ ಚಾಕಚಕ್ಯತೆ, ಬುದ್ಧಿಶಕ್ತಿ ಮತ್ತು ಪ್ರಬುದ್ಧತೆ ಅದು ನಿಮ್ಮಲ್ಲಿರುವಂಥ ಅವಕಾಶ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಒಂದು ಸಾಮರಸ್ಯತೆಗೆ ವಿಶೇಷವಾದ ಮಹತ್ವ ಕೊಡೋ ಕೆಲಸ ಆಗಲಿ. ನಮ್ಮಲ್ಲಿ ದ್ವೇಷ ಮುಕ್ತವಾದ ಗ್ರಾಮ ಇವತ್ತು ನಿರ್ಮಾಣ ಮಾಡಬೇಕು. ದ್ವೇಷ ಮುಕ್ತವಾದ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಅದು ದ್ವೇಷ ಮುಕ್ತವಾದ ಗ್ರಾಮ ಇವತ್ತು ಬರಬೇಕು. ದ್ವೇಷ ಮುಕ್ತ ಮತ್ತು ದುಶ್ಚಟ ಮುಕ್ತವಾದ ಗ್ರಾಮ ಇವತ್ತು ಪರಿವರ್ತನೆ ನಮಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದುಶ್ಚಟವನ್ನು ದೂರ ಮಾಡಿ ಜನಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿ. ನಮಗೆ ಮೀಡಿಯಾದಲ್ಲಿ ಪೇಪರಲ್ಲಿ ಇದಲ್ಲಿ ನೋಡಿ ನಮಗೆ ಗಂಭೀರ ಆಗ್ತದೆ. ಮೊನ್ನೆ ಹೋಗೋ ತಲಪಾಡಿಯಲ್ಲಿ ನಮಗೆ ಹೆಸರೇ ಕೇಳಿಲ್ಲ,
ಅಂತರ ಹೆಸರನ್ನು ಇವತ್ತು ಅಮಲು ಪದಾರ್ಥವನ್ನು ಇವತ್ತು ಮಕ್ಕಳಿಗೆ ವಿತರಿಸುವುದು ಇವತ್ತು ಸಿಕ್ಕಿಬಿದ್ದಾರೆ. ನಿನ್ನೆ ದೇರ್ಲಕಟ್ಟೆಯಲ್ಲಿ ಒಬ್ಬ ಇದ್ದ, ಅವನ ಮನೆಯಲ್ಲಿ ಅವನು ಆಗಾಗ ಮೀಟಿಂಗ್ ಮಾಡ್ತಿದ್ದ ಊರವರ ಬಗ್ಗೆ ಇಂಪ್ರೂವ್ಮೆಂಟ್. ಅವನ ಮನೆಯಲ್ಲೇ ಅದು ಪೊಲೀಸ್ನವರ ಪರಿಸ್ಥಿತಿ ಇಲ್ಲಿಗೆ ಮುಗಿಸಿದಲ್ಲದೆ ಇವನು ತಂದು ಯಾರಿಗೆ ಕೊಟ್ಟಿದ್ದಾನೆ, ಯಾವ ಮಕ್ಕಳಿಗೆ ಕೊಟ್ಟಿದ್ದಾನೆ, ಮೊನ್ನೆಯದ್ದು ಇದರ ಬಗ್ಗೆ ಯಾವುದೇ ವಿಚಾರದಲ್ಲಿ ಇವತ್ತಿಲ್ಲ. ಒಂದು ಸಿಕ್ಕಿದ ನಂತರ ನನ್ನ ಕೈಯಲ್ಲಿ ಸಿಕ್ಕಿದರೆ ನನಗೆ ಯಾರು ಕೊಟ್ಟ, ಅವನಿಗೆ ಯಾರು, ಅದು ಕೇರಳ ಅಮೇರಿಕ ಬೇಕಾದೇ ಇರಲಿ, ಅಲ್ಲಿ ಅಧಿಕಾರಿಗೆ ಹೇಳಬೇಕು, ಕೇರಳದ ಅಧಿಕಾರಿಗೆ ಹೇಳಬೇಕು, ಅವನು ಕೊಟ್ಟವನು ಹಿಡಿಸ್ಕೊಳ್ಬೇಕು. ನನ್ನಿಂದ ನಾನು ಯಾರಿಗೆ ಕೊಟ್ಟಿದ್ದೇನೆ, ಅವನು ಯಾವ ಮಕ್ಕಳಿಗೆ ಕೊಟ್ಟಿದ್ದೇನೆ, ಆ ಮಕ್ಕಳು ಯಾರಿಗೆ ಕೊಟ್ಟಿದ್ದೆ, ಅದು ಮನೆ ತನಕ ಹೋಗಿ ಮುಟ್ಟಬೇಕಲ್ಲ. ಆ ಸಬ್ಜೆಕ್ಟೇ ಇಲ್ಲ. ಭವಿಷ್ಯದ ವಿಚಾರ ಇದು ಏನಾಗುವಂಥ ಅವಕಾಶ ಇವತ್ತು ಆಗುವಂಥದ್ದು. ಆದಾಗ ಇದರ ಬಗ್ಗೆ ನೀವು ದೊಡ್ಡ ಮಟ್ಟದ ಜನಜಾಗೃತಿ ಎಲ್ಲ ಮಕ್ಕಳು, ಇದಕ್ಕೆ ದೊಡ್ಡ ಮಟ್ಟದ ಜನಜಾಗೃತಿ ಇವತ್ತು ಎಲ್ಲ ವಿದ್ಯಾರ್ಥಿನಿಯರಿಗೆ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಈ ಮೂರು ಬಂದರೆ ನಿಮ್ಮ ಊರ ಅಭಿವೃದ್ಧಿ ಯಾರಿಂದಲೂ ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಎಲ್ಲರೂ ಕೂಡ ಪಂಚಾಯತ್ಗೆ ಎಲ್ಲರೂ ಕೂಡ ಜನಪ್ರತಿನಿಧಿ ಆಗೋದಿಲ್ಲ. ಜನಪ್ರತಿನಿಧಿ ನಿಮಗೆ ಡೆವಲಪ್ಮೆಂಟ್ ಮಾಡಿ ಕೊಡ್ಬೋದು, ಶಾಸಕರು, ಪಂಚಾಯತ್ ಸದಸ್ಯರು, ತಾಲೂಕು ಜಿಲ್ಲಾ ಪಂಚಾಯತ್ ಪ್ರತಿಯೊಂದು ಕೂಡ ನೀವೇ ಮಾಡಬೇಕು. ನೀವು ಅವ್ರಿಗೆ ಏನು ಮಾಡಲಿಕ್ಕೆ ಸಾಧ್ಯ? ಅಲ್ಲಿಗೆ ಸಂಘ ಸಂಸ್ಥೆಯವರು, ಧಾರ್ಮಿಕ ಮುಖಂಡರುಗಳು, ವಿವಿಧ ಮಸೀದಿ, ಚರ್ಚ್, ದೇವಸ್ಥಾನ ಅಧ್ಯಕ್ಷ ಗುರುಗಳು, ಇವರ ಪ್ರವಚನ, ಇವರ ವಿಚಾರಗಳು, ಸಮಾಜ, ಇವರ ಆತ್ಮವಿಶ್ವಾಸ ಮೂಡಿಸುವಂಥ ಕೆಲಸಗಳು ಇದೆಲ್ಲವೂ ಕೂಡ ಕೊಡುಗೆಯಾಗಿ ಬರುವಂಥ ಶಾಲೆಯಲ್ಲಿ ಮುಖ್ಯ ಟೀಚರ್, ಶಿಕ್ಷಣ ವರ್ಗದವರು ಮಕ್ಕಳಿಗೆ ತಿಳಿಯಲುವಂಥದ್ದು, ಅಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಕರೆದು ಅವರು ಅದಕ್ಕೆ ಪಾಠ ಹೇಳುವಂಥದ್ದು, ಅಂಗನವಾಡಿಯಲ್ಲಿ ಮಕ್ಕಳಿಗೆ ಎತ್ತವರಿಗೆ ಇದರ ಬಗ್ಗೆ ಜನತೆಗೊಳಿಸುವಂಥದ್ದು, ಸರ್ವರ ಭಾಗವಹಿಸುವಿಕೆ ಮಾತ್ರ ಇದನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯವಲ್ಲದೆ ಇದು ಭಾಳ ಚಿಂತಾಜನಕವಾದ ಪರಿಸ್ಥಿತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈ ರೀತಿಯ ಒಂದು ಗ್ರಾಮ ಪರಿವರ್ತನೆ ಮಾಡಲಿಕ್ಕೆ ತಾವೆಲ್ಲ ಇವತ್ತು ಭಾಳ ಚೆನ್ನಾಗಿದೆ, ಇಲ್ಲೇನು ಕೂಡ ಆಗಲಿಲ್ಲ. ಅದು ಆಗದ ರೀತಿ ಮುಂದೆ ನಾವು ನೋಡೋದು ವಿಚಾರ ಇವತ್ತು ಆ ಕಡೆ ಇರ್ಬೋದು, ಮತ್ತೆ ಈ ಕಡೆ ಬರುವಂಥ ವಿಚಾರ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗ್ತದೆ. ಇದರ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸುವಂಥ ಕೆಲಸ ನಿಮ್ಮೆಲ್ಲಿಂದ ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದು, ಬಹುಶಃ ನಮ್ಮ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಸೇರಿ ನನ್ನ ಬಹುಶಃ ಶಾಸಕನಾಗಿ ಮಾತ್ರ ಅಲ್ಲ, ಈ ರಾಜ್ಯದ ಸಭಾಧ್ಯಕ್ಷ ಕೂತ್ಕೊಳ್ಳೋದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನೀವು ಕೊಟ್ಟಂಥ ಜವಾಬ್ದಾರಿಯನ್ನು ಪ್ರಾಮಾಣಿಕತೆಯನ್ನು ಮಾಡಿ ನಮ್ಮ ಕ್ಷೇತ್ರಕ್ಕೆ ಮತ್ತು ನಮ್ಮ ಆ ಸ್ಥಾನಕ್ಕೆ ಗೌರವ ತರುವಂಥ ಕೆಲಸ. ಬಹುಶಃ KS ಹಿರಿಯರು ಲೋಕಸಭಾ ಸ್ಪೀಕರ್ ಆಗಿದ್ದರು, ವೈಕುಂಠ ಬಾಲಿಗಂಥ ಹಿರಿಯರು ಬಹುಶಃ ಮದ್ರಾಸ್ ಪ್ರಾಂತ್ಯದ ಇವತ್ತು ಸ್ಪೀಕರ್ ಆಗಿದ್ದರು. ಅವರು ಹಾಕಿಕೊಟ್ಟಂಥ ಗೌರವವನ್ನು ಉಳಿಸ್ಲಿಕ್ಕೆ ನಾವು ಕೆಲಸ ಮಾಡಲಿಕ್ಕೆ ನಿಮ್ಮೆಲ್ಲರ ಪ್ರಾರ್ಥನೆ, ಮಾರ್ಗದರ್ಶನ, ಸಲಹೆ, ಸೂಚನೆ ಇರಲಿ ಅಂತ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನ್ನ ಕ್ಷೇತ್ರದ ನನಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದರೂ ಕೂಡ ಅದು ನನ್ನ ಕ್ಷೇತ್ರ ಜನರಿಗೆ ಅರ್ಪಣೆಯಾದಂಥ ಸ್ಥಾನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ಗೌರವ ತರುವ ಮುಖಾಂತರ ನನ್ನ ಕ್ಷೇತ್ರ ಜನರಿಗೆ ಕೂಡ ನಾನು ಗೌರವ ತರುವಂಥ ಕೆಲಸ ಮಾಡ್ತೇನೆ, ನನ್ನ ಪ್ರಯತ್ನ ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಈ ಗ್ರಾಮದಲ್ಲಿ ಬಹುಶಃ ಬದ್ರು ಹೇಳಿದ್ರೆ ಏನು ಕಮ್ಮಿ ಆಗಲಿಲ್ಲ. ಈ ಗ್ರಾಮದ ನಮಗೆ ಹೈಯೆಸ್ಟ್ ವೋಟು ಸಿಕ್ಕಿದೆ. ಇತಿಹಾಸದಲ್ಲಿ ಹೈಯೆಸ್ಟ್ ಲೀಡ್ ಇಲ್ಲಿ ಬರಲಿಲ್ಲವೋ ಅಷ್ಟು ಅದಕ್ಕಿಂತ ಕಳೆದ ಸಲಗಿಂತಲೂ ಹೆಚ್ಚಿನ ಲೀಡ್ ಈ ಸಲ ಬಂದಿದೆ. ಇದರಲ್ಲಿ 1800 ಕಳೆದ ವರ್ಷ ಆದರೆ ಈ ಸಲ 1870 ಬೇರೆ ಬೇರೆ ವಿಚಾರಕ್ಕೆಲ್ಲ ಓಟ್ ಹೋಗಿ ಕೂಡ ಅಷ್ಟು ಬಂದಿದ್ದೆ. ಇಡೀ ಊರ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ಅಷ್ಟು ಅದು ನಮಗೆ ಒದಗಿಸಿ ಕೊಟ್ಟಿದ್ದಾರೆ. ಈ ಕ್ಷೇತ್ರದಲ್ಲಿ ನಮಗೆ ಜಾಸ್ತಿ ವಿಚಾರ ಆಗಿದೆ. ಸೊ ಅದರಲ್ಲಿ ಯಾವುದು ವಿಚಾರ ಆಗಲಿಲ್ಲ. ಕೆಲವು ನೀವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ನಮಗೆ ಅಪೇಕ್ಷೆ ಪಡಲಿಕ್ಕೆ ಆಗೋದಿಲ್ಲ. ತಂದೆ ತಾಯಿ ಎಂಬ ಕಾರಣನೇ ಮರೀತಾರೆ, ನಮ್ಮನ್ನೆಲ್ಲ ಬಿಡ್ತಾರೆ. ಅದನ್ನು ನಾವು ತಲೆಗೆಚ್ಚಿಕೊಂಡು ಹೋದರೆ ಆಗಲಿಕ್ಕಿಲ್ಲ. ಆದ ಕಾರಣ ನೀವು ಈ ಗ್ರಾಮ ನಮಗೆ ಯಾವಾಗಲೂ ಕೂಡ ನನ್ನ ಹಿಂದೆ ನನ್ನ ತಂದೆ ಕಾಲದಿಂದಲೂ ಕೂಡ ನನಗೆ ವಿಶೇಷವಾದ ಆ ಸಹಕಾರ ಕೊಟ್ಟು ಎಲ್ಲ ಹಿರಿಯ ಕಿರಿಯರು, ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ತಮ್ಮಿಂದ ಸಂಪೂರ್ಣವಾದ ಪ್ರೀತಿ ವಿಶ್ವಾಸ ಕೊಟ್ಟು ಇವತ್ತು ಆ ಸಂಪೂರ್ಣವಾದ ಸಹಕಾರ ಮತ್ತು ಬೆಂಬಲ ಕೊಡುವಂಥ ಅವಕಾಶ ಇವತ್ತು ನಿಮ್ಮೆಲ್ಲರಿಂದ ಆಗಿದೆ. ಈ ಗ್ರಾಮಕ್ಕೆ ಮುಂದಿನ ಭಾಳಷ್ಟು ಇವತ್ತು ಕೆಲಸ ಕಾರ್ಯಗಳಿದೆ. ಏನೆಲ್ಲ ಕೆಲಸ ನಾವು ಪೆಂಡಿಂಗ್ ಇಟ್ಟಿದ್ದೇವೆ ಆ ಕೆಲಸ ನಾವು ಖಂಡಿತವಾಗಿ ಮಾಡ್ತೇನೆ. ಈ ಪ್ರದೇಶಕ್ಕೊಂದು ಕ್ರೀಡಾಂಗಣ ಬೇಕಂತ ಹೇಳಿದಾಗ ಬಹುಶಃ ಅಲ್ಲಿಗೆ 2 ಎಕರೆ ಈ ಕ್ರೀಡಾಂಗಣ ಇವತ್ತು ನಿರ್ಮಿತವಾಗಿ ಇವತ್ತು ನ್ಯೂಪಡ್ಪು ಜಂಕ್ಷನಲ್ಲಿ ಗುರುತಿಸಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಆ ಒಂದು ಕ್ರೀಡಾಂಗಣವು ಕೂಡ ಇವತ್ತು ಅಭಿವೃದ್ಧಿಪಡಿಸುವಂಥ ಅವಕಾಶ ನಾವು ಖಂಡಿತವಾಗಿ ನಾವು ಇವತ್ತು ಮಾಡ್ತೇವೆ. ಬಹುಶಃ ಈ ಆಸ್ಪತ್ರೆ ಯಾರು ನಡೆಸಬೇಕಂತೇಳಿ ಸಣ್ಣ ಪುಟ್ಟ ವಿಚಾರಗಳಿದ್ದಾಗ ಯಾವುದೇ ಗೊಂದಲ ಬೇಡ ಅಂತೇಳಿ ಗ್ರಾಮ ಪಂಚಾಯತ್ನವರು ಎಲ್ಲ ಆಸ್ಪತ್ರೆಯವರಿಗೆ ಲೆಟ್ರ್ ಬರೆದಿದ್ದಾರೆ. KS ಅವರಿಗೆ ಲೆಟ್ರ್ ಬರೆದಿದ್ದಾರೆ, ಕಣಚೂರಿಗೆ ಲೆಟ್ರ್ ಬರೆದಿದ್ದಾರೆ, ಯಾನಪ್ಪ ಅವರಿಗೆ ಲೆಟ್ರ್
ನಮ್ಮ ಬಿಲ್ಡಿಂಗ್ ಕಟ್ಟಡ ಈ ರೀತಿ ಇದೆ, ನೀವು ಯಾರು ಬಂದು ಉತ್ತಮವಾದ ಸೇವೆ ಮಾಡ್ತೀರಾ ಅಂತೇಳಿ, ಯಾರು ಉತ್ತಮವಾದ ಸೇವೆ ಕೊಡ್ತಾರೆ, ಉಚಿತವಾದ ಸವಲತ್ತು ಕೊಡ್ತಾರೆ, ಅದಕ್ಕೆ ಅನುಗುಣವಾಗಿ ಅದನ್ನು ಯಾವುದು ವಿಚಾರ ಯಾವುದು ನಮಗೆ ಗ್ರಾಮದ ಜನರ ಹಿತಾಸಕ್ತಿ ಮುಖ್ಯ ಅಲ್ಲದೆ ಬೇರೆ ಯಾವುದೇ ಇಲ್ಲಿ ಪ್ರಶ್ನೆ, ಯಾವುದೇ ಸಂಶಯ ಏನು ಕೂಡ ಅವಕಾಶವೇ. ಯಾರು ಉತ್ತಮವಾಗಿ ಸವಲತ್ತು ಕೊಡ್ತಾರೆ ಆ ಉತ್ತಮವಾದ ಸವಲತ್ತನ್ನು ಜನರಿಗೆ ಮುಟ್ಟುವಂಥ ಕೆಲಸ ಇವತ್ತು ಆಗುವಂಥ ಅವಕಾಶ ಆಗ್ತದೆ. ಸೊ ಕ್ರೀಡಾ ಮಾಡೋ ಜೊತೆಯಲ್ಲಿ ಬಹುಶಃ 1-2 ವರ್ಷಗಳಿಂದ ಇಲ್ಲಿ PU ಕಾಲೇಜ್ ಆಗಬೇಕಂತೇಳಿ ಆಜಬ್ಬಕ್ಕನು ಬಹಳ ಇವತ್ತು ಬೇಡಿಕೆ ಆಗಾಗ ಇತ್ತು. ಇದರಲ್ಲಿ ಬಹುಶಃ ಕಳೆದ ಸಲ ಸರ್ಕಾರ ಆಗಿದೆ ಅಂತೇಳಿ ಪೇಪರ್ಲು ಕೊಟ್ಟು TV ಎಲ್ಲ ಮತ್ತೇನು ಕೂಡ ಆಗಲಿಲ್ಲ. ಆಯಿತು, ನಾನು ಕೇಳಿದೆ ಮಂತ್ರಿ ಮತ್ತು ಅಧಿಕಾರಿಗಳು, ನೀವು ಆಗದೆ ಜನರಿಗೆ ಸುಮ್ಮನೆ ಯಾಕೆ ಮೂರ್ಖನಾಗಿ ಮಾಡ್ತಿದ್ದೀರಿ? ನೀವು ಗ್ರಾಮೀಣ ಹಳ್ಳಿಯ ಜನರಿಗೆ ಗೊತ್ತಿಲ್ಲ, ಏನೋ ಪೇಪರ್ಲಿ ಬಂದ ತಕ್ಷಣ ಸತ್ಯ ಅಂತ ಎನಿಸ್ತಾರೆ. ನೀವು ಬಿಡುಗಡೆ ಆಗಿದೆ ಅಂತಿಲ್ಲ, ಅಲ್ಲ ಮಾಡ್ಬಹುದಾ ಅಂತ ಹೇಳಿ ನಾವು ಬರ್ದದಂತ ಹೇಳ್ತೇವೆ, ಇದಕ್ಕೆಂತ ಮಾಡೋದು. ಅದಕ್ಕಾಗಿ ಇವತ್ತು ಎಲ್ಲರಿಗೂ ಕೂಡ ಆಸೆ ಇದೆ, ನಮ್ಗೆ ಕೂಡ ಕನಸಿದೆ. ಆದರೆ ನಾನು ಹೇಳೋದಿಷ್ಟೇ, ಪ್ರೈಮರಿ ಶಾಲೆ ಮತ್ತು ಹೈಸ್ಕೂಲ್ ಶಾಲೆಯಲ್ಲಿ ಮಕ್ಕಳನ್ನು ಹೆಚ್ಚುವರಿ ಮಾಡಲಿಕ್ಕೆ ತಮ್ಮೆಲ್ಲ ಪ್ರಾಮಾಣಿಕವಾದ ಪ್ರಯತ್ನ ಪ್ರತಿಯೊಬ್ಬರು ಕೂಡ ಮಾಡಿ. ಒಂದು ಊರಿಗೆ ಕಾಲೇಜು ಕೊಡುವಾಗ ಯುಟಿಕಾದ ಸಭಾಧ್ಯಕ್ಷನ ಕ್ಷೇತ್ರ ಅಂತ ಕಾಲೇಜು ಕೊಡೋದಿಲ್ಲ. ಪದ್ಮಶ್ರೀ ಹರೇಕಳ ಆಜಬಕ್ಕೆ ಹೇಳಿದ ತಕ್ಷಣ ಅವರಿದ್ದಾರಂತೇಳಿ ಕಾಲೇಜು ಕೊಡೋದಿಲ್ಲ. ಅಲ್ಲಿ ಮಕ್ಕಳಿದ್ದಾರಂತೇಳಿ ಕಾಲೇಜು ಕೊಡೋದು ಅಷ್ಟೇ. ಮಕ್ಕಳು ಬರಬೇಕು, ಅವರ ಪ್ರತಿಯೊಂದು ಲೆಕ್ಕಾಚಾರ ಇರುತ್ತೆ. ಮಕ್ಕಳು ಎಷ್ಟು ಇದೆ ಅಂತ ವಿಚಾರ, ಮಕ್ಕಳಿಗೆ ಕಡಿಮೆ ಆಗುವಂಥ ವಿಚಾರಗಳು ಇವತ್ತು ಆಗ್ತದೆ. ಪ್ರೈಮರಿಯಲ್ಲಿ ಬಹುಶಃ ನಾನು ಮೊನ್ನೆ ನಿಮಗೆ ಹೇಳಿದ್ದೇನೆ, ಯಾವ ಊರಲ್ಲಿ ಪ್ರೈಮರಿ ಶಾಲೆ ಬಲಿಷ್ಠವಾಗ್ತದೆ ಆ ಶಾಲೆಯಲ್ಲಿ ಹೈಸ್ಕೂಲು, ಯಾವಾಗ ಹೈಸ್ಕೂಲಲ್ಲಿ ಬಲಿಷ್ಠ ಆಗ್ತದೆ ಆವಾಗ ಅಲ್ಲಿ ಕಾಲೇಜಿಗೆ ಮಕ್ಕಳು ಸಿಕ್ಕುವಂಥ ವಿಚಾರ ಇವತ್ತು ಆಗ್ತದೆ. ನಿಮ್ಮ ಪ್ರೈಮರಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇರುವುದೇ ನಿಮಗೆ 15 ಮಕ್ಕಳು, 10th ಇರೋದು 20 ಮಕ್ಕಳು, 22. ಈ ಬೆಂಗಳೂರಲ್ಲಿ ಕೂತ್ಕೊಂಡು ಈ 1ನೇ ಕ್ಲಾಸಲ್ಲಿ 15 ಸೇರಿದ್ದಾರೆ, 8ನೇ 10ನೇ ಕ್ಲಾಸಲ್ಲಿ 20 ಮಕ್ಕಳು ಇದ್ದಲ್ಲಿಗೆ ಒಂದು ಗಡುವು ಪ್ರದೇಶಕ್ಕೆ ಅಷ್ಟು ಸುಲಭದಲ್ಲಿ ಕೊಡಲಿಕ್ಕೆ ಅವರು ಅನಿಸ್ತಾರ? ಇದಕ್ಕೆ ಭಾಳಷ್ಟು ಒತ್ತಡ ಇದೆಲ್ಲ ತಂದ ನಂತರ ನಾನು ಬಹುಶಃ ಹರೇಕಳಕ್ಕೆ ನಾನು ಲಾಸ್ಟ್ ಹೈಸ್ಕೂಲಲ್ಲ, ನಾನು ಲಾಸ್ಟ್ ಟೈಮ್ ಬಹುಶಃ ಇಲ್ಲಿ ಗ್ರಾಮಕ್ಕೆ ಈ ಗ್ರಾಮಕ್ಕೆ ನೋಡಿ ಇಷ್ಟು 5 ಮಿನಿಟಲ್ಲಿ ನಮ್ಮನ್ನು ಅಡ್ಯಾರು ಗಟ್ಟೆ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅರೆಕಲ್ ಗ್ರಾಮ ಎಲ್ಲ ನಮ್ಮ ಮನೆ ಸೇರಿದರೆ 100 ಅಲ್ಲ 500 ಮಕ್ಕಳಿಗೆ ಆಗಲಿ ಮಾಡುವಲ್ಲ ಸಂತೋಷ. ನಾನು ವಿಚಾರ ಪ್ರಾಕ್ಟಿಕಲ್ ಆಗಿ ನಾನು ವಿಚಾರ ಹೇಳುವಂಥದ್ದು. ನಮ್ಮದು ಯಾವ ಕೂಡ ವಾಸ್ತವಾಂಶ ಬಲ ಕ್ಲಿಯರ್ ಕಟ್ಟಾಗಿ ನಮ್ಮ ಹತ್ರ ಇರಬೇಕು. ನಾನು ದೇರ್ಲಗಟ್ಟೆಯಲ್ಲಿ ಮಾಡಿದೆ 2 ವರ್ಷ ಹಿಂದೆ. ಯಾಕೆ ದೇರ್ಲಗಟ್ಟೆ ಮಾಡಿದೆ? 300 ಬಬ್ಬುಕಟ್ಟೆಯಿಂದ ಹತ್ತಿರ ಆಗ್ತದೆ, 300 ಮಕ್ಕಳಿಗೆ ಹತ್ತಿರ ಆಗ್ತದೆ, ಕೊಣಜೆಯ ಮಕ್ಕಳಿಗೆ ಹತ್ತಿರ ಆಗ್ತದೆ, ಕಿನ್ಯದ ಮಕ್ಕಳಿಗೆ ಹತ್ತಿರ ಆಗ್ತದೆ, ಕೋಟೆಕಾರನ ಮಕ್ಕಳಿಗೆ ಹತ್ತಿರ ಆಗ್ತದೆ, ಮಂಜನಾಡಿಯ ಇದೊಂದು ಸೆಂಟ್ರ್ ಪ್ಲೇಸ್ ಆಗ್ತದೆ ಅಂತ ಹೇಳಿ ನಾನು 2 ವರ್ಷ ಮುಂಚೆ ದೇರ್ಲಗಟ್ಟೆ ಪ್ರಾರಂಭ ಮಾಡಿ ನನಗೆ ಲಾಸ್ಟ್ ಟೈಮ್ ಸಿಕ್ಕಿದೆ 10 ಮಕ್ಕಳು. ಈ ಸಲ ದಮ್ಮ ಇದಕ್ಕೆ ಹಾಕಿ ಹೋಗಿ ಬರೀ 30 ಮಕ್ಕಳು ಸಿಕ್ಕಿದ್ದಾರೆ. ಹೇಗೆ ಕಾಲೇಜಿಗೆ ಬಂದ ತಕ್ಷಣ ಮಗನಿಗೆ ಸ್ವಲ್ಪ ದೊಡ್ಡ ಸ್ಕೂಲ್ ಆಗಬೇಕು, ಯಾನಪೈ ಆಗಬೇಕು, ಕನಚೂರು ಆಗಬೇಕು, ಅಥವಾ ಮಕ್ಕಳೆಲ್ಲ ಸೈನ್ಸ್ಗೆ ಹೋಗುವಂಥ ವಿಚಾರ ಮಾಡ್ತಾರೆ. ಇಲ್ಲಿ ಕಲ್ತವ್ರು ಎಲ್ಲ ಇಲ್ಲಿಗೆ ಬರ್ತಾರ? ಈಗ ರಾಮಕೃಷ್ಣಲ್ಲಿ ಕಲ್ತವರು ಎಲ್ಲ ಅಲ್ಲಿಗೆ ಬೇರೆ ಬೇರೆ ಊರಿಗೆ ಹೋಗುವಂಥ ಅವಕಾಶ ಕೂಡ ಆಗ್ತದೆ. ಅದಕ್ಕೆ ನಾನು ಹೇಳಿದಿಷ್ಟೇ, ನೀವು ಪ್ರೈಮರಿ ಶಾಲೆಯನ್ನು ಮತ್ತು ಹೈಸ್ಕೂಲನ್ನು ಸ್ಟ್ರೆಂಥನ್ ಮಾಡಿ ಮಕ್ಕಳನ್ನು ಜಾಸ್ತಿ ಮಾಡುವಂಥ ವ್ಯವಸ್ಥೆ ಇವತ್ತು ಆಗಬೇಕು. ನಿಮಗೆ ಸಾಧ್ಯ ಖಂಡಿತವಾಗಿ ಆಗ್ತದೆ. ನೀವು ಊರವರೆಲ್ಲ ಸೇರಿದರೆ ಅವ್ರಿಗೆ ಒಬ್ಬರಿಗೆ ಅಜ್ಜಪ್ಪವರಿಗೆ ಬಿಟ್ಟರೆ ಆಗ್ತದಾ? ಇದೆಲ್ಲ ನಮ್ಮ ಫರಗಿಪೇಟೆಯಲ್ಲಿ 40 ಮಕ್ಕಳಿದ್ರು, 40. ಆ ಟುಡೇ ಫೌಂಡೇಶನ್ದಲ್ಲಿ ಫಾರೂಕ್ನವ್ರು ಇಕ್ಬಾಲ್ ಎಲ್ಲ ವಹಿಸಿಕೊಂಡು ಇವತ್ತಲ್ಲಿ 800 ಮಕ್ಕಳು ಆ ಶಾಲೆಯಲ್ಲಿ, 800. ಅಲ್ಲಿಗೆ ಮೌಲಾನಾ ಆಜಾದ್ ಅಲ್ಲಿಗೆ ಶಾಲೆ ಕೊಟ್ಟು ಬಿಟ್ಟಾಕಿ ಅಲ್ಲಿ ಈಗ ಅಲ್ಲಿಗೆ ಬಿಲ್ಡಿಂಗ್ ಆಗ್ತಾ ಇವತ್ತಿದೆ, ಅಲ್ಲಿ ಕೂತ್ಕೊಳ್ಳಿ ಜಾಗ ಇವತ್ತಿಲ್ಲ. ನಿಮ್ಮ ಇಲ್ಲಿತ್ತು ಇದೇ ಪರಿಸ್ಥಿತಿ ಇನ್ನೊಂದು ಶಾಲೆಯಲ್ಲಿ. ಸೊ ಪ್ರೈಮರಿ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮ್ ಅದು ಇದು ಮಾಡಿ ಮಕ್ಕಳನ್ನ ಅಟ್ರಾಕ್ಷನ್ ಮಾಡಿದಾಗ ಹೆತ್ತವರು ಕೂಡ ಅಲ್ಲಿಗೆ ಬರೋಕ್ಕೆ ಪ್ರೈವೇಟಿಗೆ ದುಡ್ಡು ಕೊಟ್ಟು ಹಾಕಿ ಇಲ್ಲೇ ಉತ್ತಮ ಶಿಕ್ಷಣ ಆಗೋದಾದರೆ ಇಲ್ಲಿ ದುಡ್ಡು ಕೊಟ್ಟು ಹಾಕಿ ಸೇರಿಸ್ಬೇಕು. ಇಲ್ಲಿ ನೀವು ಅದಾದ ತಕ್ಷಣ ಆಟೋಮೆಟಿಕ್ 5-6 ವರ್ಷ ಆಗುವಾಗ ಮಕ್ಕಳ ಸಂಖ್ಯೆ ಆಟೋಮೆಟಿಕ್ ಜಾಸ್ತಿ ಆಗ್ತದೆ. ಇದಕ್ಕೆ ಸುತ್ತಮುತ್ತಲಿನ ಸಂಘ ಸಂಸ್ಥೆಯವರು, ಸುತ್ತಮುತ್ತಲಿನ ಇಳಿತವರು ಎಲ್ಲ ಸಂಪೂರ್ಣವಾದ ಸಹಕಾರ ಕೊಟ್ಟು ಆ ಮಕ್ಕಳ ಸ್ಟ್ರೆಂಥನ್ನು ಮತ್ತು ಕಾಲೇಜನ್ನು ಮತ್ತು ಸ್ಕೂಲನ್ನು ಸ್ಥಾಪಿತ ಸಂಪೂರ್ಣವಾದ ಸಹಕಾರ ಕೊಡುವಂಥ ವಿಚಾರ ಇವತ್ತು
ಆಗಬೇಕಂದು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ಕೂಡ ಬಹುಶಃ ಇದರ ಬಗ್ಗೆ ಎಜುಕೇಷನ್ ಮಿನಿಸ್ಟರ್ ಹಿಂದೆ ಕೂಡ ಮಾತಾಡಿದೆ, ಈಗಲೂ ಕೂಡ ಮಾತಾಡ್ತೇನೆ, ಮುಖ್ಯಮಂತ್ರಿ ಕೂಡ ನಾವು ನಮ್ಮ ಕೆಲಸ ಮಾಡ್ತೇವೆ, ಅದು ಗ್ರಾಮದಲ್ಲಿ ಆಗುವಂಥ ಕೆಲಸ ಇವತ್ತು ಆಗಬೇಕಲ್ಲ, ಅದಕ್ಕೆ ತಾವೆಲ್ಲ ಇವತ್ತು ಆಸಕ್ತಿ ವಹಿಸ್ಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾನು ನಿಮಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಬಹುಶಃ ದೀರ್ಘವಾಗಿ ಮಾತಾಡದೆ ಇಲ್ಲಿ ಭಾಳಷ್ಟು ಬೇರೆ ಬೇರೆ ಮನೆಗಳಿಗೆ ನಾನು ಚುನಾವಣೆ ನಂತರ ಸಂಪೂರ್ಣ ಎಲ್ಲ ಮನೆಗೆ ಹೋಗಲಿಕ್ಕೆ ಆಗಲಿಲ್ಲ, ಹಿರಿಯ ಮನೆ ಬಾಕಿ ಇದೆ. ನಾನು ಅಧಿವೇಶನ ಆದ ತಕ್ಷಣ ಒಂದು ಸಂಪೂರ್ಣವಾಗಿ ಒಂದು ಅರ್ಧ ದಿವಸ ಈ ಗ್ರಾಮಕ್ಕೆ ಇಟ್ಟು ಎಲ್ಲರನ್ನು ಭೇಟಿಯಾಗಿ ಎಲ್ಲ ನಿಮ್ಮ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆಯಾಗಿ ನಾವು ಏನೆಲ್ಲ ಆ ಒಂದು ಸಂದರ್ಭದಲ್ಲಿ ಮಾತು ಕೊಟ್ಟಿದ್ದೇವೆ ಮತ್ತು ಇನ್ನು ಅಗತ್ಯತೆಯನ್ನು ಕೆಲಸ ಆಗಬೇಕು ಅದನ್ನೆಲ್ಲ ಮಾಡಲಿಕ್ಕೆ ನಾವು ನಮ್ಮ ಕೆಲಸವನ್ನು ಪ್ರಾರಂಭ ಮಾಡೋ ಕೆಲಸ ನಾವಿವತ್ತು ಹಮ್ಮಿಕೊಳ್ಳುವಂತ ನಾನು ಹೇಳಿಕೊಳ್ತಾ, ಅತಿ ಶೀಘ್ರದಲ್ಲೇ ಈ ಒಂದು ಬ್ರಿಡ್ಜ್ ಕಮ್ ಡ್ಯಾಮಿನ ಆ ಒಂದು ಕೆಲಸ ಕೂಡ ಪೂರ್ತಿ ಆಗ್ತದೆ ಈ ವಾರದಲ್ಲಿ. ಆದ ತಕ್ಷಣ ನಮ್ಮ ಮುಖ್ಯಮಂತ್ರಿ ಕರೆಸಿ ಇದನ್ನು ಉದ್ಘಾಟನೆ ಮಾಡೋದು ಕೆಲಸ ಮಾಡುವ. ನನ್ನ ನೆಕ್ಸ್ಟ್ ಯೋಜನೆ ಅದು ಕುಡಿಯೋ ನೀರಿನ ಯೋಜನೆ. ಇಡೀ ಕ್ಷೇತ್ರಕ್ಕೆ 24 ಗಂಟೆ ಕುಡಿಯೋ ನೀರಿನ ಯೋಜನೆ ಏನಿದೆಯಾ ಅದು ನನ್ನ ಮುಂದಿನ ಕೆಲಸ. ಆದ ಕಾರಣ ಆ ಕೆಲಸ ಆಗೋ ತನಕ ನಾವು ರೆಸ್ಟ್ ಮಾಡಲಿಕ್ಕೆ ಹೋಗುವುದಿಲ್ಲ. ಈಗೆಲ್ಲ ಮುಖ್ಯಮಂತ್ರಿಯಲ್ಲಿ ಇಂಜಿನಿಯರ್ಗೆಲ್ಲ ಕೂಡ ಹೇಳಿದ್ದೇನೆ, ಆ ಒಂದು ಹಂತ ಕೆಲಸ ಆಗಿದೆ, ಇನ್ನು ಟ್ಯಾಂಕ್ ಕಟ್ಟಿ ಪೈಪ್ ಮಾಡಿ ತರಲಿಕ್ಕೆ ಬೇರೆಲ್ಲ ಕೂಡ ಕ್ಲಿಯರ್, ಏನು ಕಷ್ಟ ಏನಿಲ್ಲ. ಅನುದಾನ ಬಿಡುಗಡೆ ಮಾಡಿ ತಕ್ಷಣ ಆ ಕೆಲಸ ಕೂಡ ನಾನು ಪ್ರಾರಂಭ ಮಾಡಿಸ್ತೇನೆ ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ಅಭಿನಂದನೆ ಶುಭಾಶಕ್ತಿ ನಾನು ಸಲ್ಲಿಸಿಕೊಂಡು ನಿಮಗೆಲ್ಲ ನಾನು ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ನೇತೃತ್ವದಲ್ಲಿ ಮಸೀದಿಯ ಅಧ್ಯಕ್ಷರಾದ ಕೂಡಲೇ ಬದ್ರುದ್ದೀನ್ ಅವರು ಕೂತ್ಕೊಳ್ಬೇಕು, ಅಧ್ಯಕ್ಷರು ಕೂತ್ಕೊಳ್ಳಿ. ಅವರಿಗೆ ನಮ್ಮ ಹಾಜಬಾ ಅವರಿಂದ ಶಾಲು ಹೊದಿಸಿ ಗೌರವ ಸನ್ಮಾನ್ಯ ಸಭಾಪತಿಗಳಿಂದ ಹರಿಕಾರರು ಆಗಿರುವಂತಹ ಪಂಚಾಯತ್ನ ಸನ್ಮಾನ್ಯ ಅಧ್ಯಕ್ಷರು ಆಗಿರುವಂತಹ ಬದ್ರುದ್ದೀನ್ ಫರೀದ್ ನಗರ ಅವರಿಗೆ ಹರಕಲ ಹಾಜಬಾ ಅವರು ಶಾಲು ಹೊದಿಸಿ ಹಾರವನ್ನು ಅರ್ಪಿಸುವುದರೊಂದಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಹರೇಕಲವನ್ನು ಒಂದು ಮಾದರಿ ಪಂಚಾಯತನ್ನಾಗಿ ರೂಪಿಸುವಲ್ಲಿ ಪ್ರಮುಖ ಪಾತ್ರಧಾರಿಗಳಾಗಿರುವಂತಹ ಎಲ್ಲ ಸರ್ಕಾರಿ ಶಾಲೆಗಳಾಗಿರ್ಬೋದು, ಅನುದಾನಿತ ಶಾಲೆ ಆಗಿರ್ಬೋದು, ಎಲ್ಲದಕ್ಕೂ ಅನುದಾನವನ್ನು ಒದಗಿಸಿಕೊಡುವಲ್ಲಿ ಪ್ರಮುಖ ಪಾತ್ರಧಾರಿಯಾಗಿರುವಂತಹ ಶ್ರೀಯುತ ಬದ್ರುದ್ದೀನ್ ಅವರಿಗೆ ಗೌರವ. ಮೊಯಿನುದ್ದೀನ್ ಮಸೀದಿ ಮಲಾರ್ ಅದರ ಅಧ್ಯಕ್ಷರು ಆಸಿಫ್ ಅವರು ನಮ್ಮ ಸನ್ಮಾನ್ಯ ಶಾಸಕರು ಸನ್ಮಾನ್ಯ ಸಭಾಪತಿಗಳು ಆಗಿರುವಂತಹ UT ಖಾದರ್ ಅವರಿಗೆ ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ದಯವಿಟ್ಟು ಸ್ವಲ್ಪ ದೂರ ಹೋಗಿ ಫೋಟೋ ತೆಗೆಯುವವರು ಸ್ವಲ್ಪ ದೂರದಿಂದ ಫೋಟೋ ತೆಗೀರಿ. ಅಬ್ದುಲ್ ಸತ್ತಾರ್ ಅವರು ನಮ್ಮ PDO ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ರಮ್ಯಾ ಅವರು ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಗ್ರಾಮದ ಹೆಮ್ಮೆ ನಮ್ಮ ನೆಚ್ಚಿನ ಶಾಸಕರು ಆದಂಥ ಶ್ರೀಯುತ UT ಖಾದರ್ ಅವರು ನಮ್ಮ ನೂತನ ಘನತ್ಯಾಜ್ಯ ಘಟಕವನ್ನು ಉದ್ಘಾಟನೆಗೈದು ಹರೇಕಳ ಗ್ರಾಮದ ಅಭಿವೃದ್ಧಿಗೆ ಬೆನ್ನೆಲುಬಾಗಿ ನಿಂತಿರುವ ಅವರಿಗೆ ಎಲ್ಲರ ಪರವಾಗಿ ಗ್ರಾಮ ಪಂಚಾಯತ್ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಗ್ರಾಮದ ಅಭಿವೃದ್ಧಿಗೆ ಸಹಕರಿಸಿದಂಥ ಹರೇಕಳ ಗ್ರಾಮವನ್ನ ಮತ್ತೊಮ್ಮೆ ರಾಜ್ಯ ಮಟ್ಟದಲ್ಲಿ ಹಿಂತಿರುಗಿ ನೋಡುವಂತೆ ಮಾಡಿದ ನಮ್ಮ ಹರೇಕಳ ಗ್ರಾಮದ ಅಧ್ಯಕ್ಷರಾದ ಒಬ್ಬ ತಪಸ್ವಿ ಅಧ್ಯಕ್ಷರು ಅಂತ ಹೇಳ್ಬೋದು. ಹರೇಕಳ ಗ್ರಾಮವನ್ನ ಅಭಿವೃದ್ಧಿಯ ಪಥಕ್ಕೆ ಮುನ್ನಡೆಸಿದಂತಹ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಶ್ರೀಯುತ ಬದ್ರುದ್ದೀನ್ ಅವರಿಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.